ಕಾರಣ ಮತ್ತೆ ಬಾಹ್ಯ ಕಾರಣ ಮೂರು ಗೊತ್ತಲ್ವಾ? ಹರೇ ಕೃಷ್ಣ ಎಲ್ಲರಿಗೂ. ಗೊತ್ತಿದೆ ಮಾತಾಡ್ರಿ. ಆಂತರಿಕ ಕಾರಣ, ಬಾಹ್ಯ ಕಾರಣ ಅಂದ್ರೆ ಹೇಳಿ, ಯಾರಾದ್ರೂ ಯಾವ್ದಾದ್ರು ಹೇಳ್ತೀರಾ? ಹರೇ ಕೃಷ್ಣ. ಬಾಹ್ಯ ಕಾರಣ ಅಂದ್ರೆ ಮಹಿಮಾ, ಸಂಗತೆ, ಅದ್ಭುತ ಮಧುರಿಮಾ, ಮೋಕ್ಷ ಸಾಕ, ಮೂರು ಬಾಹ್ಯ ಕಾರಣಗಳು. ಬಾಹ್ಯ ಕಾರಣ ಅದೇ ಅದ್ವೈತ ಆಚಾರ್ಯರು ಬೇಡ್ಕೊಳ್ತಾರೆ ಕಲಿಯುಗದಲ್ಲಿ ಭಕ್ತಿ ಕಡಿಮೆ ಅಂತ. ಆಮೇಲೆ ಈ ಕಲಿಯುಗದ ಯುಗ ಧರ್ಮವನ್ನು ಕಾಪಾಡೋದಿಕ್ಕೆ. ಆಮೇಲೆ ಬಹಿರಂಗ ಕಾರಣ ಅಂದ್ರೆ ಹರಿನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡೋದೇ ಮುಖ್ಯ ಉದ್ದೇಶ. ಆಮೇಲೆ ಜಗತ್ತಿನಲ್ಲಿ ಎಲ್ಲರಿಗೂ ಕೃಷ್ಣ ಪ್ರೇಮವನ್ನ ಹಂಚಬೇಕು ಅನ್ನೋದು ಮುಖ್ಯವಾದ ಕಾರಣ ಆಗಿರುತ್ತೆ ಅಲ್ವಾ? ಹರೇ ಕೃಷ್ಣ. ಎಲ್ಲರಿಗೂ ಕೃಷ್ಣ ಪ್ರೇಮವನ್ನು ಹಂಚಬೇಕು. ತುಂಬಾ ಅವರು ಕರುಣಾಮಯಿ, ಆದ್ರಿಂದ ಎಲ್ರಿಗೂ ಭಗವಂತನಿಗೆ ಕೃಷ್ಣ ಪ್ರೇಮವನ್ನು ತೋರಿಸ್ಬೇಕು ಅಂತ. ಇಂಟರ್ನಲ್ ಅಂದ್ರೆ ಆಂತರಿಕ ಕಾರಣ ಅಂದ್ರೆ ರಾಧಾರಾಣಿ ಕೃಷ್ಣನ್ ಜೊತೆ ತುಂಬಾ ರಸಸ್ವಾದ ಮಾಡ್ತಾ ಇರ್ತಾಳಲ್ವಾ, ಅದನ್ನ ತನ್ನದೇ ಆದ ತನ್ನ ಸ್ಥಿತಿಲಿ ಅದನ್ನ ಅನುಭವಿಸೋದಿಕ್ಕೆ ಕೃಷ್ಣ ಇಷ್ಟಪಡ್ತಾರೆ. ರಾಧಾರಾಣಿಯ ಪ್ರೇಮದ ಸ್ವರೂಪ ಏನು ಆಕ್ಚುಲ್ ಆಗಿ? ಅವಳು ಯಾವ ರೀತಿ, ಹರೇ ಕೃಷ್ಣ, ಅವಳು ನನ್ನಲ್ಲಿ ಕಾಣುವ ಅದ್ಭುತ ಮಾಧುರ್ಯ, ನನ್ನನ್ನು ಪ್ರೀತಿಸೋದ್ರಿಂದ ಅವಳಿಗೆ ಸಿಗುವ ಸುಖದ ಅನುಭವ ಎಂತಹದ್ದು, ಅದನ್ನ ನಾನು ನೋಡ್ಬೇಕು. ಅವಳಿಗೆ ಸಿಗುವ ಯಾವ ತರ ಅನುಭವ ಸಿಗುತ್ತೆ, ಅವಳು ಯಾವ ತರ ಸುಖವನ್ನು ಅನುಭವಿಸ್ತಾಳೆ ಅದನ್ನ ತಿಳ್ಕೊಬೇಕು ಅಂದ್ಬಿಟ್ಟು ಹರೇ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾರಂತೆ, ಈ ಅನುಭವಗಳನ್ನು ಪಡೆಯಲು ಕೃಷ್ಣ ರಾಧಾರಾಣಿಯ ಭಾವ, ಅದು ಸೆಂಟಿಮೆಂಟ್ ಭಾವ ತಗೊಳ್ತಾರೆ ರಾಧಾರಾಣಿದು. ಮತ್ತೆ ಮೈ ಕಾಂತಿ ಹೊಳಿತಾ ಇರ್ತಲ್ವ, ಅದನ್ನು ಧರಿಸ್ಕೊಂಡು ನವದ್ವೀಪದಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಅವತರಿಸ್ತಾರೆ. ಕನ್ನಡಿ ಉದಾಹರಣೆಯನ್ನು ಕೊಡ್ತಾರೆ ಇದನ್ನ. ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಕೃಷ್ಣ ತಮ್ಮ ಪ್ರತಿಬಿಂಬ ನಮಗಿಂತ ಸುಂದರವಾಗಿ ಕಾಣುವಂತೆ ಕೃಷ್ಣ ತನ್ನ ಪ್ರತಿಬಿಂಬ, ರಾಧಾರಾಣಿ ಇಬ್ರು ಒಂದೇ ಅಲ್ವಾ? ಹರೇ ಕೃಷ್ಣ, ಗೊತ್ತಲ್ವಾ ನಮ್ಗೆ? ಇಬ್ರು ಒಂದೇನೆ. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಕೃಷ್ಣ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅಯ್ಯೋ ಇಷ್ಟು ಚೆನ್ನಾಗಿ ಪ್ರತಿಬಿಂಬ ಇದೆಯಲ್ಲ, ರಾಧಾರಾಣಿಯ ಪ್ರೇಮದ ಕನ್ನಡಿಯಲ್ಲಿ ತನ್ನ ಮಾಧುರ್ಯವನ್ನು ನೋಡಿ ಬೆರಗಾಗ್ತಾರೆ. ಅದ್ಬಿಟ್ಟು ಅಂದ್ರೆ ರಾಧಾರಾಣಿ ಎಷ್ಟು ಸಂತೋಷ ಅನುಭವಿಸ್ತಾಳೆ, ಆ ಭಾವನ ತಾನು ಅನುಭವಿಸ್ಬೇಕು. ರಾಧಾರಾಣಿಯ ಆನಂದವನ್ನ ಸ್ವಂತ, ಆ ರಾಧಾರಾಣಿಯ ಪ್ರೇಮವನ್ನ ನಾನು ಅನುಭವಿಸ್ಬೇಕು ಅಂದ್ಬಿಟ್ಟು ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದು ನಮಗೆಲ್ಲ ಯುಗ ಧರ್ಮಕ್ಕೆ ಹರೇ ಕೃಷ್ಣ ಮಂತ್ರವನ್ನು ಕೊಡ್ತಾರೆ. ಅದನ್ನ ಮುಂದಕ್ಕೆ ಇನ್ನೆಲ್ಲ ವಿವರಿಸ್ಕೊಂಡು ಹೋಗ್ತಾರೆ. ಶ್ಲೋಕ 218. ಕೃಷ್ಣೇರ ವಲ್ಲಭರಾದ ಕೃಷ್ಣ ಪ್ರಾಣದಾನ ತಾಜಿಹ ವಿನು ಸುಖ ಹೇತು ನಗೋ ಗೋಪಿಗಣ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ಓದಿ. ಜಯಲಕ್ಷ್ಮಿ ಮಾತಾಜಿ ಓದ್ತೀನಿ ಮಾತಾಜಿ. ಕೃಷ್ಣೇರ ವಲ್ಲಭ ರಾಧಾ ಕೃಷ್ಣ ಪ್ರಾಣದನ ತಾಂಜಹ ವಿನು ಸುಖ ಹೇತು ನ ಹೇ ಗೋಪಿಗಣ. ಕೃಷ್ಣೇರ ಪ್ರಭು ಕೃಷ್ಣನ ವಲ್ಲಭ ಪ್ರೀತಿಯ ರಾಧಾ ಶ್ರೀಮತಿ ರಾಧಾರಾಣಿ, ಕೃಷ್ಣ ಪ್ರಾಣದನ ಕೃಷ್ಣನ ಬದುಕಿನ ಐಶ್ವರ್ಯ, ತಾಂಜಹ ಆಕೆಯ, ವಿನು ಇಲ್ಲದೆ, ಸುಖದ ಕಾರಣ, ನಹೆ ಅಲ್ಲ, ಗೋಪಿಗಣ ಗೋಪಿಯರು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ರಾಧೆಯು ಕೃಷ್ಣನ ಪ್ರೀತಿಯ ಸಂಗಾತಿ, ಆಕೆಯು ಅವನ ಬದುಕಿನ ಐಶ್ವರ್ಯ. ಆಕೆ ಇಲ್ಲದೆ ಗೋಪಿಯರು ಕೃಷ್ಣನಿಗೆ ಯಾವುದೇ ಸಂತೋಷವನ್ನು ನೀಡಲಾರರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ರಾಧೆ ಅಂದ್ರೆ ಕೃಷ್ಣನಿಗೆ ಅಷ್ಟು ಪ್ರೀತಿ, ಅದಕ್ಕಿಂತ ಜಾಸ್ತಿ ಪ್ರೀತಿ ರಾಧೆಗೆ. ಅವನ ಬದುಕಿನ ಐಶ್ವರ್ಯ ಕಂಪ್ಲೀಟ್ ಅಷ್ಟು ಇಷ್ಟ. ಆಕೆ ಇಲ್ಲದೆ ಕೃಷ್ಣನಿಗೆ ಯಾವುದೇ ಸಂತೋಷ ಏನು ಇರೋದಿಲ್ಲ ಅಂತನ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 219. ಕಂಸಾರಿರಪಿ ಸಂಸಾರ ವಾಸನ ಬದ್ಧ ಶೃಂಖಲಾಂ ರಾಧಾಂ ಆದಾಯ ಹೃದಯೇ ತತ್ಯಾಜ ವ್ರಜ ಸುಂದರೀ. ಹರೇ ಕೃಷ್ಣ. ನಿಮ್ಮ ಮಾತಾಜಿ ಓದಿ. ಅನ್ಮ್ಯೂಟ್ ಅಲ್ಲಿದ್ದೇವು, ನೀವು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 219. ಕಂಸಾರಿರಪಿ ಸಂಸಾರ ವಾಸನ ಬದ್ಧ ಶೃಂಖಲಾಂ ರಾಧಾಂಬಾದಾಯ ಹೃದಯೇ ತದ್ಯಾದ ರಜ ಸುಂದರಿ. ಕಂಸವೈರಿ ಅಪಿ ಮೇಲಾಗಿ ಸಂಸಾರ ಸುಖದ ಸಾರಕ್ಕಾಗಿ ರಾಸಲೀಲೆ ವಾಸನ ಅಪೇಕ್ಷೆಯಿಂದ ಬದ್ಧ ಕಟ್ಟುಬಿದ್ದಿರುವ ಶಬ್ದಲಾಂ ಬಿಗಿದ ಸರಪಳಿಗಳಂತೆ ಇದ್ದ ರಾಧಾಂ
ಶ್ರೀಮತಿ ರಾಧಾರಾಣಿ ಆದಾಯ ತೆಗೆದುಕೊಂಡು ಹೃದಯ ಅಂತಃಕರಣದಲ್ಲಿ ತಾಜ್ಯಾಜ ಹಿಂದಕ್ಕೆ ಬಿಟ್ಟು ವ್ರಜಸುಂದರಿಹಿ ಇತರ ಗೋಪಿಯರು. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಿ. ಹರೇ ಕೃಷ್ಣ. ಅನುವಾದ ಓದ್ತೀನಿ ಮತ್ತೆ. ಕಂಸವರಿಯಾದ ಭಗವಾನ್ ಕೃಷ್ಣನು ರಾಸನೃತ್ಯದ ಸಮಯದಲ್ಲಿ ಇತರ ಗೋಪಿಯರನ್ನು ಹಿಂದಕ್ಕೆ ಬಿಟ್ಟು ಶ್ರೀಮತಿ ರಾಧಾರಾಣಿಗೆ ತನ್ನ ಹೃದಯದಲ್ಲಿ ಸ್ಥಾನವಿತ್ತನು. ಕೃಷ್ಣನು ತನ್ನ ಅಪೇಕ್ಷೆಗಳ ಸಾರವನ್ನು ಹೀರಲು ರಾಧೆಯು ಸಹಾಯ ಮಾಡುತ್ತಾಳೆಂಬುದು ಅವನು ಹೀಗೆ ಮಾಡಲು ಕಾರಣ. ಭಾವಾರ್ಥ. ಗೀತ ಗೋವಿಂದದ 3.1. ಈ ಶ್ಲೋಕದಲ್ಲಿ ಕೃಷ್ಣನು ರಾಸನೃತ್ಯವನ್ನು ನಿಲ್ಲಿಸಿ ಶ್ರೀಮತಿ ರಾಧಾರಾಣಿಯನ್ನು ಹುಡುಕಿಕೊಂಡು ಹೊರಟಿದ್ದರ ವರ್ಣನೆ ಇದೆ. ಗೋಪಿ ಗೋವಿಂದವು ಗೀತ ಗೋವಿಂದವು ಜಯದೇವ ಕವಿಯ ರಚನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಗೀತ ಗೋವಿಂದದಲ್ಲಿ 3.1 ಅವರು ಹೇಳ್ತಾ ಇದ್ದಾರೆ, ಕಂಸವಾರಿಯಾದ ಕೃಷ್ಣ ರಾಸಲೀಲೆ ಮುಗಿಸ್ಬಿಟ್ಟು ಶ್ರೀಮತಿ ರಾಧಾರಾಣಿ ಹುಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಜಯದೇವ ಗೋಸ್ವಾಮಿಗಳು ಕೃತಿಯಿಂದ ಅದು ಆಯ್ದುಕೊಳ್ಳಲಾದ ಒಂದು ಇದು ಶ್ಲೋಕ ಆಗಿರುತ್ತೆ ಅಂತ ತಿಳಿಸ್ತಾರೆ. ರಾಧಾರಾಣಿನ ಹುಡುಕ್ತಾ ಇರ್ತಾರೆ. ಹರೇ ಕೃಷ್ಣ. ಶ್ಲೋಕ 220. ಸೇಯಿ ರಾಧಾರ ಭವ ಲೈಂಜ ಚೈತನ್ಯಾವತಾರ ಯುಗ ಧರ್ಮ ನಾನಾ ಪ್ರೇಮ ಕೈಲ ಪರಚಾರ. ಹರೇ ಕೃಷ್ಣ. ಸ್ವಪ್ನ ಮಾತಾಜಿ ಓದಿ. ಸ್ವಪ್ನ ಮಾತಾಜಿ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಶ್ರೀ ರಾಧೇರ ಭಾವ ಲಾಯ ಚೈತನ್ಯ ಕೈಲ ಮೂಲ ಕಾರಣ. ಓದ್ತಾ ಇದ್ದೀನಿ ಮಾತಾಜಿ. ಓದಿ ಓದಿ ಮಾತಾಜಿ. ಸೇಯಿ ರಾಧೇರ ಭಾವ ಲಯ ಚೈತನ್ಯಾವತಾರ ಯುಗ ಧರ್ಮ ನಾಮ ಪ್ರೇಮ ಕೈಲ ಪರಾಚಾರ. ಸೇಯಿ ಅದು ರಾಧರ ಶ್ರೀಮತಿ ರಾಧಾರಾಣಿಯ ಭಾವ ಮನಸ್ಥಿತಿ ಲಯ ತೆಗೆದುಕೊಂಡು ಚೈತನ್ಯ ಪ್ರಭು ಚೈತನ್ಯರು ಅವತಾರ ಆವಿರ್ಭವಿಸುವ ಯುಗ ಧರ್ಮ ನಾಮ ಪ್ರೇಮ ಭಗವಂತನ ಪವಿತ್ರ ನಾಮ ಜಪ ಹಾಗೂ ಅಪ್ಪಟದೆ ದೈವ ಪ್ರೇಮ ಕೈಲ ಮಾಡಿದರು ಪರಾಚಾರ ಪ್ರಸಾರ. ಅನುವಾದ ಭಾವಾರ್ಥ. ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಚೈತನ್ಯರು ರಾಧಾರಾಣಿಯ ಮನೋಧರ್ಮವನ್ನು ಅವಾಯಿಸಿಕೊಂಡು ಅವತರಿಸಿದರು. ಅವರು ಈ ಯುಗಕ್ಕೆ ಸೂಕ್ತವಾದ ಧರ್ಮವನ್ನು ಭಗವಂತನ ಪವಿತ್ರ ನಾಮ ಜಪ ಹಾಗೂ ಪರಿಶುದ್ಧ ದೈವ ಪ್ರೇಮವನ್ನು ಬೋಧಿಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ? ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯ ಮನೋಭಾವವನ್ನ ಅಂದ್ರೆ ಸೆಂಟಿಮೆಂಟ್, ಅವರ ಭಾವ ಸೆಂಟಿಮೆಂಟು ರಾಧಾರಾಣಿದು ಮತ್ತೆ ಮೈಕಾಂತಿ ಅದನ್ನು ಧರಿಸ್ಕೊಂಡು ಚೈತನ್ಯ ಮಹಾಪ್ರಭುವಾಗಿ ಅವತರಿಸ್ತಾರೆ. ಅವರು ನಮ್ಮ ಈ ಕಲಿಯುಗಕ್ಕೆ ನಮಗೆ ಹಿಂದೆ ತ್ರೇತಾಯುಗ ದ್ವಾಪರ ಯುಗ ಅದರಲ್ಲೆಲ್ಲ ತಪಸ್ಸು ಯಜ್ಞ ಹೋಮ ಎಲ್ಲ ಮಾಡ್ತಾ ಇದ್ರಲ್ವ ಹರೇ ಕೃಷ್ಣ. ಇವಾಗ ನಮ್ಮ ಕಲಿಯುಗದಲ್ಲಿ ಕಾಡಿಗೋಗಿ ತಪಸ್ಸು ಮಾಡೋದು ಅದೆಲ್ಲ ಆಗೋದಿಲ್ಲ ಅಲ್ವಾ? ಯಾಗ ಮಾಡ್ತೀನಿ ಅದೆಲ್ಲ ಆಗೋದಿಲ್ಲ. ಇವಾಗ ಎಲ್ಲದಕ್ಕೂ ಮೀರಿದ್ದಾಗಿ ನಮಗೆ ಈ ಯುಗ ಧರ್ಮಕ್ಕೆ ಸರಿಯಾಗಿ ಈ ಭಗವಂತನ ಪವಿತ್ರ ನಾಮವನ್ನು ಜಪಿಸುವ ಹರೇ ಕೃಷ್ಣ ಮಹಾಮಂತ್ರವನ್ನು ನಮಗೆ ಭಗವಂತನ ಪವಿತ್ರ ನಾಮ ಜಪ ಮಾಡೋದ್ರಿಂದ ಪರಿಶುದ್ಧ ದೈವ ಪ್ರೇಮವನ್ನು ಪರಿಶುದ್ಧವಾದದ್ದು ಇದು ಅದನ್ನು ಬೋಧಿಸಿದ್ದಾರೆ. ಹರೇ ಕೃಷ್ಣ. ಶ್ಲೋಕ 221. ಸೇಯಿ ಭಾವೇ ನಿಜ ವಾಂಛಾ ಕರೀಲ ಪೂರಣ ಅವತಾರೇರ ಏಯಿ ವಾಂಛಾ ಮೂಲ ಕಾರಣ. ಹರೇ ಕೃಷ್ಣ. ಮಧುಮಯಿ ಮಾತಾಜಿ ಓದಿ. ಮಧುಮಯಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೇಯಿ ಭಾವೆ ನಿಜ ವಾಂಚ ಕರಿಲ ಪೂರಣ ಅವತಾರೇರ ಯೈ ವಾಂಚ ಮೂಲ ಕಾರಣ. ಸೇಯಿ ಅದು ಭಾವೆ ಮನೋಧರ್ಮದಲ್ಲಿ ನಿಜ ವಾಂಚ ಸ್ವಂತದ ಅಪೇಕ್ಷೆಗಳು ಕರಿಲ ಮಾಡಿದರು ಪೂರಣ ಪೂರೈಸುವುದು ಅವತಾರೇರ ಆವಿರ್ಭಾವದ ಈ ವಾಂಚ ಅಪೇಕ್ಷೆ ಮೂಲ ಬೇರು ಕಾರಣ ಹೇತು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಮತಿ ರಾಧಾರಾಣಿಯ ಮನೋಧರ್ಮದಲ್ಲಿ ಅವತರಿಸಿದ ಚೈತನ್ಯರು ತಮ್ಮ ಸ್ವಂತದ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡರು. ಈ ಅಪೇಕ್ಷಾ ಪೂರಣವೇ ಅವರು ಅವತರಿಸುವುದಕ್ಕೆ ಪ್ರಮುಖ ಕಾರಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಭಗವಂತ
ತನ್ನ ಸ್ವಂತದ ಅಪೇಕ್ಷೆ, ರಾಧಾರಾಣಿ ಎಷ್ಟು ಪ್ರೇಮನ ಅನುಭವಿಸ್ತಾ ಇದ್ದಾರೆ ಅದನ್ನು ನೋಡಬೇಕು, ಅದನ್ನು ತಾನು ಅನುಭವಿಸ್ಬೇಕು, ಆ ಅಪೇಕ್ಷೆ ಅವರಿಗೆ. ಆದ್ದರಿಂದ ರಾಧಾರಾಣಿಯ ಮನೋಧರ್ಮದಲ್ಲಿ ಅವತರಿಸಿದ ಚೈತನ್ಯ ಮಹಾಪ್ರಭುಗಳು ತನ್ನ ಸ್ವಂತದ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡು ಚೈತನ್ಯ ಮಹಾಪ್ರಭುವಾಗಿ ಅವರು ಅವತರಿಸೋದಕ್ಕೆ ಮುಖ್ಯ ಕಾರಣ ಅಂದರೆ ರಾಧಾರಾಣಿಯ ಮನೋಧರ್ಮದಲ್ಲಿ ಈ ಕೃಷ್ಣನಿಗೆ ಎಷ್ಟು ಸಂತೋಷ ಆಗ್ತಾ ಇತ್ತು ಅದಕ್ಕೆ 10 ಮಿಲಿಯನ್ ಪಟ್ಟು ಸಂತೋಷ ರಾಧಾರಾಣಿಗೆ ಆಗ್ತಾ ಇತ್ತಂತೆ. ಅದನ್ನೇ ಅವರೇ ಹೇಳಿದ್ದಾರೆ. ಅಂದರೆ ಆ ಸಂತೋಷ ಎಷ್ಟಿರ್ಬೋದು ಅದನ್ನು ನಾನೇ ಅನುಭವಿಸ್ಬೇಕು ಆ ಭಾವನ ಅಂದ್ಬಿಟ್ಟು ಆ ಭಾವನ ತಾವು ರಾಧಾರಾಣಿ ಭಾವ ತಗೊಂಡು ಸೆಂಟಿಮೆಂಟಲ್ ಇದರಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಅವತರಿಸಿ ನಮಗೆಲ್ಲ ಇದನ್ನು ತೋರಿಸಿದ್ದಾರೆ. ಇದೇ ಅವರ ಅವತರಿಸೋದಕ್ಕೆ ಮುಖ್ಯ ಕಾರಣ ಅಂದರೆ ಅವರ ಸ್ವಂತ ಅಪೇಕ್ಷೆಯನ್ನು ಈಡೇರಿಸ್ಕೊಂಡ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 222. ಶ್ರೀಕೃಷ್ಣ ಚೈತನ್ಯ ಗೋಸಾಯಿ ವಜೇಂದ್ರ ಕುಮಾರ ರಸಮಯ ಮೂರ್ತಿ ಕೃಷ್ಣ ಸಾಕ್ಷಾತ್ ಶೃಂಗಾರ ಮಾತಾಜಿ. ಶೃಂಗಾರ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಕೃಷ್ಣಮೂರ್ತಿ ಪ್ರಭುಜಿ, ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಗಾಯತ್ರಿ ಮಾತಾಜಿ ಓದಿ. ನೆಟ್ವರ್ಕ್ ಇದ್ದ ಕಡೆಗೆ ಹೋಗಿ ಪ್ರಭುಜಿ. ಬೇರೆಯವರು ಕೊಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 222 ಕೇಳ್ತಾ ಇದೆಯಾ? ಕೇಳ್ತಾ ಇದ್ದೇನೆ. ಶ್ರೀಕೃಷ್ಣ ಚೈತನ್ಯ ಗೋಸಾಯಿ ವ್ರಜೇಂದ್ರ ಕುಮಾರ ರಸಮಯ ಮೂರ್ತಿ ಕೃಷ್ಣ ಸಾಕ್ಷಾತ್ ಶೃಂಗಾರ. ಶ್ರೀಕೃಷ್ಣ ಚೈತನ್ಯ ಗೋಸಾಯಿ ಶ್ರೀ ಚೈತನ್ಯ ಮಹಾಪ್ರಭುಗಳು ವ್ರಜೇಂದ್ರ ಕುಮಾರ ನಂದಕುಮಾರ ನಂದ ಮಹಾರಾಜನ ಮಗು ರಸಮಯ ರಸಗಳಿಂದ ತುಂಬಿದ ಮೂರ್ತಿ ರೂಪ ಕೃಷ್ಣ ಪ್ರಭು ಕೃಷ್ಣನು ಸಾಕ್ಷಾತ್ ಪ್ರತ್ಯಕ್ಷವಾಗಿ ಶೃಂಗಾರ ವಿಲಾಸಮಯ ಪ್ರೇಮ. ಅನುವಾದ: ಭಗವಾನ್ ಶ್ರೀಕೃಷ್ಣ ಚೈತನ್ಯವು ಕೃಷ್ಣನೇ ವ್ರಜೇಂದ್ರ ಕುಮಾರ. ಹೌದು, ಅವರು ರಸಗಳ ಕೋಶ, ವಿಲಾಸಮಯ ಪ್ರೇಮದ ಸಾಕಾರ ಮೂರ್ತಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಭಗವಂತ ಚೈತನ್ಯರಂದ್ರೆ ಸಾಕ್ಷಾತ್ ಕೃಷ್ಣನೇ. ಅವರು ವ್ರಜೇಂದ್ರ ಕುಮಾರ, ಅವರು ಎಲ್ಲಾ ರಸಗಳ ಕೋಶ, ಆಗರ. ಅವರು ಈಸ್ ದಿ ಓಷನ್ ಆಫ್ ಆಲ್ ರಸಸ್. ಅವರು ವಿಲಾಸಮಯ ಪ್ರೇಮದ ಅವರು ಸಾಕಾರ ಮೂರ್ತಿ. ಇನ್ನು 223ರಿಂದ ಮುಂದಕ್ಕೆಲ್ಲ ಶ್ಲೋಕಗಳು ಚೈತನ್ಯ ಮಹಾಪ್ರಭುಗಳ ಅವತಾರದ ಗುಪ್ತ ಮತ್ತು ಮುಖ್ಯ ಕಾರಣಗಳನ್ನೇ ವಿವರಿಸುತ್ತೆ. ಈ ಶ್ಲೋಕಗಳ ಭಾವಾರ್ಥ ಏನು ಅಂದರೆ, ಕೃಷ್ಣನು ಶ್ರೀಮತಿ ರಾಧಾರಮಣಿಯ ಪ್ರೇಮದ ಮಾಧುರ್ಯವನ್ನು ಸವಿಯಲು ಚೈತನ್ಯ ಮಹಾಪ್ರಭುವಾಗಿ ಅವತಾರ ಮಾಡ್ತಾರೆ. ಈ ಅವತಾರದ ಮುಖ್ಯ ಉದ್ದೇಶ ಅಂದರೆ ಆ ದಿವ್ಯ ಪ್ರೇಮ ರಸವನ್ನು ಅನುಭವಿಸುವುದು ಮತ್ತು ಅದರ ಜೊತೆಗೆ ಎಲ್ಲ ಭಕ್ತಿ ರಸಗಳನ್ನು ಜಗತ್ತಿಗೆ ಪ್ರಚಾರ ಮಾಡೋದು. ಅವರಿಗೆ ಅದೇ ಮುಖ್ಯವಾಗಿರುತ್ತೆ. ಎಲ್ಲ ಭಕ್ತಿ ರಸಗಳನ್ನು ಜಗತ್ತಿಗೆ ಪ್ರಚಾರ ಮಾಡೋದು ಮುಖ್ಯ ಉದ್ದೇಶ. ಆಮೇಲೆ ತಾನು ಅನುಭವಿಸೋದು, ಅದು ಎರಡನ್ನು ಸೇರಿಕೊಂಡು ಇದರಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಮುಂದಿನ ಈ ಶ್ಲೋಕಗಳಲ್ಲಿ. ಶ್ಲೋಕ 223. ಸೇಯಿ ರಸ ಆಸ್ವಾದಿತೆ ಕೈಲ ಅವತಾರ ಅನುಸಂಗೆ ಕೈಲ ಸಬರ್ ರಸೇರ ಪ್ರಚಾರ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಓದಲ್ಲ ಮಾತಾಜಿ, ಯಾರಿಗಾದ್ರೂ ಕೊಡಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 233. ಸೇಯಿ ರಸ ಸ್ವದಿತೆ ಕೈಲ ಅವತಾರ ಅನುಸಂಗೆ ಕೈಲ ಸಬರ ಸೇರ ಪ್ರಚಾರ. ಸೇಯಿ ಅದು ರಸ, ಭಾವ ಪ್ರೇರಕ ಗುಣ. ಆಸ್ವಾದಿತೆ ಸವಿಯಲು, ಕೈಲ ಮಾಡಿದರು, ಅವತಾರ ವಿರ್ಭಾವ, ಅನುಸಂಗೆ ಎರಡನೇ ಉದ್ದೇಶವಾಗಿ, ಕೈಲ ಮಾಡಿದರು, ಸಭಾ ಎಲ್ಲ, ರಸೇರ ರಸಗಳ, ಪ್ರಚಾರ ಪ್ರಸಾರ. ಅನುವಾದ: ದಾಂಪತ್ಯ ರಸದ ರುಚಿಯನ್ನು ಆಸ್ವಾದಿಸಲು, ಹಾಗೆಯೇ ಪ್ರಾಸಂಗಿಕವಾಗಿ ಎಲ್ಲ ರಸಗಳನ್ನು ಪ್ರಸಾರ ಮಾಡಲು ಭಗವಾನ್ ಚೈತನ್ಯರು ಅವತರಿಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಅದೇ ಚೈತನ್ಯ ಮಹಾಪ್ರಭುಗಳು ಆ ದಿವ್ಯ ರಾಧಾರಾಣಿ ಗೋಪಿಯ ಸ್ತ್ರೀಯರ ದಿವ್ಯ ಪ್ರೇಮ ರಸವನ್ನು ಅನುಭವಿಸೋದು ಮತ್ತು ಅದರ ಜೊತೆಗೆ ಎಲ್ಲ ಭಕ್ತಿ ರಸಗಳನ್ನು ಜಗತ್ತಿಗೆ ಪ್ರಚಾರ ಮಾಡೋದು ಅವರ ಉದ್ದೇಶ ಆಗುತ್ತೆ. ಅದಕ್ಕೆ ಭಗವಾನ್ ಚೈತನ್ಯರು ಅವತರಿಸಿದರು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಶ್ಲೋಕ 224. ವಿಶ್ವೇಶಾಂ ಅನುರಂಜನೇನ
ಜನಯನ್ ಆನಂದಂ ಇಂದಿವರ ಶ್ರೇಣಿ ಶ್ಯಾಮಲ ಕೋದುಲೈರ್ ಉಪನಯನ್ ಅಂಗೈರ್ ಅನಂಗೋತ್ಸವಂ ಸ್ವಚ್ಛಂದಂ ವ್ರಜ ಸುಂದರೀಭಿರ್ ಅಭಿತಃ ಪ್ರತಿ ಅಂಗಂ ಆಲಿಂಗಿತಃ ಶೃಂಗಾರ ಸಖಿ ಮೂರ್ತಿಮಾನ್ ಇವ ಮದೌ ಮುಗ್ಧೋ ಹರಿ ಕ್ರೀಡತಿ. ಹರೇ ಕೃಷ್ಣ. ಹದನಿ ಕಕ್ಕೇಳಿ ಮಾತಾಜಿ ಓದಿ. ಹದನಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 224. ವಿಶ್ವೇಶಾಮನುರಗ್ನೇನ ಜನಯನ್ನಾನಂದ ಇಂದಿವರ ಶ್ರೇಣಿ ಶ್ಯಾಮಲ ಕೋಮಲೈ ಉಪನಯನ್ ಅಂಗೈರ ಅನಗ್ನೋತ್ಸವಂ ಸ್ವಚ್ಛಂದಂ ವ್ರಜ ಸುಂದರಿಭಿರ್ ಅವಿತ ಪ್ರತಿ ಆಲಿಂಗಂ ಆಲಿಂಗಿತಃ ಶೃಂಗಾರಂ ಸಖಿ ಮೌರ್ತಿಮಾನ್ ಇವ ಮಾಧವ್ ಮುಗ್ಧೋ ಹರಿ ಕ್ರೀಡತಿ. ವಿಶ್ವೇಶಾಂ ಗೋಪಿಯರಲ್ಲೆಲ್ಲ ಅನುರಂಗನೇನ ಸಂತೋಷಪಡಿಸುವ ಕಾರ್ಯದಿಂದ ಜನಯನ್ ಉಂಟು ಮಾಡುವುದು ಆನಂದವನ್ನು ಇಂದಿವರ ಶ್ರೇಣಿ ನೀಲಕಮಲಗಳ ಸಾಲಿನಂತೆ ಶ್ಯಾಮಲ ನೀಲಗಪ್ಪು ಕೋಮಲೈ ಹಾಗೂ ಮೃದುವಾದ ಉಪನಯನ್ ತರುವುದು ಅಗ್ನೈ ಅವನ ಅಂಗಾಂಗಗಳಿಂದ ಅನಂಗ ಉತ್ಸವಂ ಮನ್ಮಥನಿಗಾಗಿ ಒಂದು ಹಬ್ಬ ಸ್ವಚ್ಛಂದಂ ಯಾವುದೇ ಅಡೆತಡೆಗಳಿಲ್ಲದೆ ವ್ರಜ ಸುಂದರಿ ಭೀಹಿ ವ್ರಜದ ತರುಣಿಯರಿಂದ ಅಭಿತಃ ಎರಡೂ ಕಡೆಗಳಲ್ಲೂ ಪ್ರತಿ ಅಂಗಂ ಒಂದೊಂದು ಅಂಗ ಆಲಿಂಗಿತಂ ಅಪ್ಪಿಕೊಂಡರು ಶೃಂಗಾರ ವಿಲಾಸಮಯ ಪ್ರೇಮ ಸಖಿ ಓ ಗೆಳತಿ ಮೂರ್ತಿಮಾನ್ ಮೂರ್ತ ರೂಪವಾದ ಇವ ಹಾಗೆ ಮಧೌ ವಸಂತ ಋತುವಿನಲ್ಲಿ ಮುಗ್ಧ ತಬ್ಬಿಬ್ಬಾಗಿ ಹರಿಹಿ ಪ್ರಭು ಕೃಷ್ಣನು ಕ್ರೀಡತಿ ವಿಹರಿಸುತ್ತಾನೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಿಯ ಗೆಳತಿಯರೇ, ಕೃಷ್ಣನು ವಸಂತ ಋತುವನ್ನು ಅನುಭವಿಸಿ ಸುಖಿಸುತ್ತಿರುವ ಪರಿಯನ್ನಾದರೂ ಹಾಗೆ ನೋಡಿ. ಗೋಪಿಯರು ಅವನ ಒಂದೊಂದು ಅಂಗವನ್ನು ಹಿಡಿದು ಇರಲಾಗಿ ಕೃಷ್ಣನು ಶೃಂಗಾರಭರಿತ ಪ್ರೇಮದ ಸಾಕಾರ ಮೂರ್ತಿಯೇ ಆಗಿಬಿಟ್ಟಿದ್ದಾನೆ. ತನ್ನ ಲೋಕೋತ್ತರ ಲೀಲೆಗಳಿಂದ ಕೃಷ್ಣನು ಎಲ್ಲ ಗೋಪಿಯರಿಗೆ ಹಾಗೂ ಇಡೀ ಸೃಷ್ಟಿಗೆ ಜೀವ ತುಂಬುತ್ತಾನೆ. ನೀಲಿ ಬಣ್ಣದ ಕಮಲ ಪುಷ್ಪಗಳನ್ನು ಹೋಲುವ ನೀಲಗಣ್ಣು ಬಣ್ಣದ ಅವನ ಮೃದುಬಾಹು ಹಾಗೂ ಕಾಲುಗಳಿಂದ ಅವನು ಮನ್ಮಥನಿಗೆ ಒಂದು ಉತ್ಸವವನ್ನೇ ಏರ್ಪಡಿಸಿ ಬಿಟ್ಟಿದ್ದಾನೆ. ಭಾವಾರ್ಥ: ಮೇಲಿನ ಶ್ಲೋಕವನ್ನು ಗೀತ ಗೋವಿಂದದಿಂದ 1.11 ಆಯ್ದುಕೊಳ್ಳಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತ ಯಾವ ತರ ಕೃಷ್ಣನು ವಸಂತ ಋತುವನ್ನು ಅನುಭವಿಸಿ ಸುಖಿಸುತ್ತಿರುವ ಪತಿಯನ್ನಾದರೂ ಹಾಗೆ ನೋಡಿ ಅಂದ್ಬಿಟ್ಟು ಹೇಗೆ ಭಗವಂತ ತನ್ನ ಭಕ್ತರ ಪ್ರೇಮಕ್ಕೆ ಹೇಗೆ ಅಧೀನ ಆಗ್ತಾನೆ ಅನ್ನೋದನ್ನು ವಿವರಿಸಿದ್ದಾರೆ. ಭಕ್ತರು ಭಗವಂತನನ್ನು ಎಷ್ಟು ಎಲ್ಲ ರಸದಲ್ಲೂ ನೋಡ್ತಾರೆ. ವಾತ್ಸಲ್ಯ ರಸ, ಮಾಧುರ್ಯ, ಸಖ್ಯ, ದಾಸ್ಯ ಅಲ್ವಾ. ಇವಾಗ ಭಗವಂತ ಯಾವ ರಸದಲ್ಲಾದರೂ ಆಗಲಿ ಅಲ್ಲಿ ಪ್ರೀತಿ ಇದ್ದರೆ ಅವನು ಭಗವಂತ ಅವರ ಪ್ರೇಮ ಪಾಶಕ್ಕೆ ಬಂದಿ ಆಗ್ಬಿಡ್ತಾನೆ. ಉದಾಹರಣೆಗೆ ಯಶೋದೆ ಮಾತೆ ಕೃಷ್ಣನ್ನ ಬಂಧಿಸ್ತೀನಿ ಅಂದ್ಬಿಟ್ಟು ಅಲ್ವಾ ಹರೇ ಕೃಷ್ಣ ದಾಮೋದರಲ್ಲಿ ಇಲ್ಲೇ ಓದಿದೀವಲ್ವಾ, ಕಟ್ಟಿ ಹಾಕ್ತಾಳಲ್ವಾ, ಅದು ಅವಳ ಪರಿಶುದ್ಧ ಪ್ರೇಮದ ಸಂಕೇತ ಅಷ್ಟೇ. ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಟ್ಟಾಕಾಗುತ್ತಾ? ಕಟ್ಟಾಕ್ತೀನಿ ಅಂದ್ಬಿಟ್ಟು ಅದು ಅವಳು ತಾಯಿ ವಾತ್ಸಲ್ಯದಿಂದ ಆ ಥರ ಮಾಡ್ತಾರೆ ಅಲ್ವಾ. ಹರೇ ಕೃಷ್ಣ. ಕೃಷ್ಣನ ಅಸಹಾಯಕ ಅಂತ ಭಾವಿಸ್ಬಿಟ್ಟು ತಾಯಿ ವಾತ್ಸಲ್ಯದಲ್ಲಿ ಅವರು ಕಟ್ತಾರೆ. ಇದು ಅವಳ ಪ್ರೇಮದ ಸಂಕೇತವಾಗಿರುತ್ತೆ. ಈ ಥರ ಭಗವಂತ ಎಲ್ಲ ಗೋಪಿಗರಿಗೂ ಇಡೀ ಸೃಷ್ಟಿಗೆ ಜೀವ ತುಂಬುತ್ತಾನೆ, ಎಲ್ಲರಿಗೂ ಸಂತೋಷವನ್ನು ಕೊಡ್ತಾನೆ. ಯಾರ್ಯಾರೋ ಅವನ ಅಷ್ಟು ಪ್ರೀತಿ ಮಾಡ್ತಾರೋ ಅದಕ್ಕೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾನೆ. ಎಲ್ಲ ಗೋಪಿಯರಿಗೂ ಅವನು ಇಡೀ ಸೃಷ್ಟಿಗೆ ಜೀವ ತುಂಬ್ತಾನೆ. ನೀಲಿ ಬಣ್ಣದ ಅವ್ರು ಯಾವ ರೀತಿ ಭಗವಂತ ಇದ್ದಾನೆ ಅವನು ಅನ್ನೋದನ್ನ, ಅವನ ವೈಭವವನ್ನು ಮನ್ಮಥನಿಗೆ ಒಂದು ಉತ್ಸವವನ್ನೇ ಏರ್ಪಡಿಸಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 225. ಶ್ರೀಕೃಷ್ಣ ಚೈತನ್ಯ ಗೋಸಾಯಿ ರಸೇರ ಸದನ ಅಶೇಷ ವಿಶೇಷೆ ಕೈಲಾರಸ ಆಸ್ವಾದನ. ಹರೇ ಕೃಷ್ಣ. ಮಾತಾಜಿ ಮಾತಾಜಿ ಓದಿ ಮಾತಾಜಿ. ಮಾತಾಜಿ ಮಾತಾಜಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ.
ಅಂಬಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದಾಕ್ಷಾಯಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. 225. ಶ್ರೀಕೃಷ್ಣ ಚೈತನ್ಯ ಗೋಸಾಯಿ ರಸೆ ರಸದನ ಅಶೇಷ ವಿಶೇಷ ಕೈಲ ರಸ ಸ್ವದನ. ಶ್ರೀಕೃಷ್ಣ ಚೈತನ್ಯ ಗೋಸಾಯಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ರಸೇರ ರಸದ ಸದನ ವಾಸಗೃಹ ಅಶೇಷ ವಿಶೇಷ ಅಮಿತ ಬಗೆಯ ಸುಖಾನುಭವ ಕೈಲ ಮಾಡಿದರು. ರಸಭಾವ ಪ್ರೇರಣ ಗುಣ ಆಸ್ವಾದನ ರುಚಿ ನೋಡುವುದು. ಅನುವಾದ: ಶ್ರೀ ಭಗವಾನ್ ಶ್ರೀಕೃಷ್ಣ ಚೈತನ್ಯರು ರಸದ ಧಾಮ ರಸದ ಸವಿಯನ್ನು ಸ್ವಯಂ ಚೈತನ್ಯರೇ ಲೆಕ್ಕಕ್ಕೆ ಸಿಗದಷ್ಟು ಬಗೆಯಲ್ಲಿ ಆಸ್ವಾದಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಎಲ್ಲ ರಸದ ಧಾಮ. ಅವರು ಆ ರಸದ ಸವಿಯನ್ನ ಎಲ್ಲ ಅನುಭವಿಸೋದು ನೋಡಿ ಅವರಿಗೆ ತಾನೇ ಅನುಭವಿಸ್ಬೇಕು ಆ ಭಾವನೆಯಲ್ಲಿ ಅಂತ ಬಂದ್ಬಿಟ್ರು. ಅದಕ್ಕೆ ಚೈತನ್ಯರೇ ಲೆಕ್ಕಕ್ಕೆ ಸಿಗದಷ್ಟು ಬಗೆಯಲ್ಲಿ ಆಸ್ವಾದನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 226. ಸೇಯಿ ದ್ವಾರೆ ಪ್ರವರ್ತಾಯಿಲ ಕಲಿಯುಗ ಧರ್ಮ ಚೈತನ್ಯರ ದಾಸೆ ಜಾನೆ ಯೈ ಸಬ ಮರ್ಮ. ಹರೇ ಕೃಷ್ಣ. ಶಕುಂತಲ ಮಾತಾಜಿ ಓದ್ತಿಲ್ವ ಮಾತಾಜಿ? ಶಕುಂತಲ ಮಾತಾಜಿ ಓದಿ ಮಾತಾಜಿ. ಸೇಯಿ ದ್ವಾರೆ ಪ್ರವರ್ತಾಯಿಲ ಕಲಿಯುಗ ಧರ್ಮ ಚೈತನ್ಯರ ದಾಸೆ ಜಾನೆ ಯೈ ಸಬ ಮರ್ಮ. ಸೇಯಿ ದ್ವಾರೆ ಆ ಪರಿಯಲ್ಲಿ ಪ್ರವರ್ತಾಯಿಲ ಸ್ಥಾಪಿಸಿದರು. ಕಲಿಯುಗ ಪ್ರಸ್ತುತ ನಾವು ಇರುವ ಯುಗಕ್ಕೆ ಸೂಕ್ತವಾದ ಧರ್ಮ ಒಂದು ವ್ಯವಸ್ಥೆ. ಚೈತನ್ಯರ ಭಗವಾನ್ ಚೈತನ್ಯ ಮಹಾಪ್ರಭುಗಳ ದಾಸೆ ಕಿಂಕರನು ಜಾನೆ ಬಲ್ಲನು. 7 ಈ ಸಭ ಎಲ್ಲ ಮರ್ಮ ಗುಟ್ಟುಗಳು. ಅನುವಾದ: ಈ ಪರಿಯಲ್ಲಿ ಚೈತನ್ಯರು ಕಲಿಯುಗಕ್ಕೆ ಸೂಕ್ತವಾದ ಧರ್ಮವನ್ನು ಸ್ಥಾಪಿಸಿದರು. ಈ ಎಲ್ಲಾ ನೈಜ ಸಂಗತಿಗಳನ್ನು ಭಗವಾನ್ ಚೈತನ್ಯರ ಶಿಷ್ಯರು ಬಲ್ಲರು. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದಿ ಮಾತಾಜಿ. ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಚೈತನ್ಯರು ಗೋಪಿಯರ ಪ್ರೇಮದ ಪರಮ ಭಕ್ತೃವಾದ ಸ್ವಯಂ ಕೃಷ್ಣನೇ. ಲೋಕಾತೀತ ರಸಗಳಿಗೆ ಆಶ್ರಯ ಸ್ಥಾನವಾಗಿ ಅದರ ಸುಖವನ್ನು ಸವಿಯಲು ಸ್ವಯಂ ಚೈತನ್ಯರೇ ಗೋಪಿಯರ ಪಾತ್ರವನ್ನು ವಹಿಸುತ್ತಾರೆ. ಅವರು ಗೋಪಿಯರ ರೂಪದಲ್ಲೇ ಆವಿರ್ಭವಿಸಿದರಾದರೂ ಏಕಕಾಲಕ್ಕೆ ಕಲಿಯುಗಕ್ಕೆ ಸೂಕ್ತವಾದ ಧರ್ಮ ಪ್ರಕ್ರಿಯೆಯನ್ನು ಬಹು ಚಿತ್ತಾಕರ್ಷಕ ರೀತಿಯಲ್ಲಿ ಪ್ರಸಾರ ಮಾಡಿದರು. ಭಗವಾನ್ ಚೈತನ್ಯರ ಅಂತರಂಗದ ಭಕ್ತರು ಮಾತ್ರ ಈ ಲೋಕೋತ್ತರ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಾನ್ ಚೈತನ್ಯರು ಗೋಪಿಯರ ಪ್ರೇಮದ ಪರಮ ಭೋಕ್ತವಾದ ಸ್ವಯಂ ಕೃಷ್ಣನೇ. ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಲೋಕಾತೀತ ರಸಗಳಿಗೆ ಆಶ್ರಯ ಸ್ಥಾನವಾಗಿ ಅದರ ಸುಖವನ್ನು ಸವಿಯಲು ಚೈತನ್ಯರೇ ಗೋಪಿಯ ಪಾತ್ರವನ್ನು ವಹಿಸಿದ್ರು. ಅದೇ ರೀತಿ ಗೋಪಿಯರ ರೂಪದಲ್ಲಿ ಇದ್ರು ಅವರು ಅಚಿಂತ್ಯ ಭೇದ ಅಭೇದ ತತ್ವ. ಅದೇ ರೀತಿ ಏಕಕಾಲದಲ್ಲಿ ಕಲಿಯುಗಕ್ಕೆ ಸೂಕ್ತವಾದ ಧರ್ಮ ಪ್ರಕ್ರಿಯೆಯನ್ನು ಬೋಧಿಸೋದಿಕ್ಕೆ ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಸಾರ ಮಾಡಿದ್ರು. ಭಗವಾನ್ ಚೈತನ್ಯರ ಅಂತರಂಗದ ಭಕ್ತರು ಮಾತ್ರ. ಎಲ್ಲರಿಗೂ ಇದು ಅರ್ಥ ಆಗೋದಿಲ್ಲ. ಚೈತನ್ಯ ಮಹಾಚರಿತಾಮೃತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಆಳಕ್ಕೆ ಹೋಗ್ಬೇಕಾಗುತ್ತೆ. ಅದು ರಾಧಾ ಕೃಷ್ಣರ ಪ್ರೇಮ ಲೌಕಿಕ ಕಾಮವಲ್ಲ, ಅದು ಪರಮ ಪವಿತ್ರವಾದ ಆಧ್ಯಾತ್ಮಿಕ ಪ್ರೇಮ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ರಾಧಾರಾಣಿಯ ಪ್ರೇಮದ ಮಹೋನ್ನತ ಸ್ಥಿತಿ, ಕೃಷ್ಣನ ಪ್ರೇಮದ ಆಳ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಅಷ್ಟು ಡೀಪಾಗಿ ಹೋದ್ರೆ ನಮಗೆ ಅರ್ಥ ಆಗುತ್ತೆ ವಿನಃ ಸಾಧಾರಣ ಇದರಲ್ಲಿ ನಮಗೆ ಬರೀ ಅಂತರಂಗ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ವಿನಃ ಲೋಕೋತ್ತರ ಜ್ಞಾನಕ್ಕೆ ನಮಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಹರೇ ಕೃಷ್ಣ. ಎಲ್ಲ ನಾವು ಅಷ್ಟು ಆಳಕ್ಕೆ ಹೋಗಿ ಆ ಮಟ್ಟದಲ್ಲಿ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 227 ಅದ್ವೈತ ಆಚಾರ್ಯ ನಿತ್ಯಾನಂದ ಶ್ರೀನಿವಾಸ ಗದಾಧರ ದಾಮೋದರ ಮುರಾರಿ ಹರಿದಾಸ ಆರಾಯುತ ಚೈತನ್ಯ ಕೃಷ್ಣೇರ ಭಕ್ತಗಣ ಭಕ್ತಿ ಭಾವೇ ಶಿರೆದರಿ ಸಬಾರ ಚರಣ. ಹರೇ ಕೃಷ್ಣ. ಕನ್ನಡ ಬಿ.ವಿ. ರೀನಾ ಮಾತಾಜಿ ಓದ್ತಿಲ್ ಮಾತಾಜಿ. ರೀನಾ ಮಾತಾಜಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೊರಗಡೆ ನಿಮ್ಗೆ ಕೇಳಿಸ್ತಿದ್ಯಾ? ನಿಮ್ಗೆ ಈಗ ಕೇಳಿಸ್ತದೆ ಮಾತಾಜಿ. ಡಿಸ್ಟರ್ಬೆನ್ಸ್ ಇದೆಯಾ? ಇಲ್ಲ ಮಾತಾಜಿ.
ಶ್ಲೋಕ 227, 228. ಅದ್ವೈತಾಚಾರ್ಯ ನಿತ್ಯಾನಂದ ಶ್ರೀನಿವಾಸ ಗದಾಧರ ದಾಮೋದರ ಮುರಾರಿ ಹರಿದಾಸ ಆರಯುತ ಚೈತನ್ಯ ಕೃಷ್ಣೇರ ಭಕ್ತಗಣ ಭಕ್ತಿ ಭಾವೆ ಶಿರೆ ಧರಿ ಸಬಾರ ಚರಣ. ಅದ್ವೈತಾಚಾರ್ಯರು, ನಿತ್ಯಾನಂದ ಪ್ರಭು, ನಿತ್ಯಾನಂದರು, ಶ್ರೀನಿವಾಸ ಪಂಡಿತರು, ಗದಾಧರ ಪಂಡಿತರು, ದಾಮೋದರರು, ಮುರಾರಿ ಗುಪ್ತ, ಹರಿದಾಸ ಠಾಕೂರರು, ಇತರ ಯತ ಎಲ್ಲ ಚೈತನ್ಯ ಕೃಷ್ಣೇರ ಶ್ರೀ ಕೃಷ್ಣ ಚೈತನ್ಯ ಭಕ್ತಿಗಣ ಭಕ್ತರು ಭಕ್ತಿ ಭಾವೆ ಭಕ್ತಿಯ ಮನೋಭಾವದಿಂದ ಶಿರೆ ನನ್ನ ತಲೆಯ ಮೇಲೆ ಧರಿಸಿಕೊಂಡಿದ್ದೇನೆ. ಸಬಾರ ಅವರೆಲ್ಲರ ಚರಣ ಪಾದ ಪದ್ಮಗಳು. ಅನುವಾದ ಮತ್ತು ಭಾವಾರ್ಥ. ಶಿಲ ಪ್ರಭುಪಾದವರಿಗೆ ಜಯವಾಗಲಿ. ಅದ್ವೈತ ಆಚಾರ್ಯರು, ಪ್ರಭು ನಿತ್ಯಾನಂದರು, ಶ್ರೀನಿವಾಸ ಪಂಡಿತರು, ಗದಾಧರ ಪಂಡಿತರು, ಸ್ವರೂಪ ದಾಮೋದರರು, ಮುರಾರಿ ಗುಪ್ತರು, ಹರಿದಾಸ ಠಾಕೂರರು ಮತ್ತು ಶ್ರೀಕೃಷ್ಣ ಚೈತನ್ಯರ ಇತರ ಎಲ್ಲ ಭಕ್ತರಿಗೆ ಭಕ್ತಿಯಿಂದ ನಮಿಸಿ ಅವರ ಪಾದ ಪದ್ಮಗಳನ್ನು ನನ್ನ ತಲೆಯ ಮೇಲೆ ಇರಿಸಿಕೊಳ್ಳುತ್ತೇನೆ. ಭಾವಾರ್ಥ. ಚೈತನ್ಯರ ಬಗೆಗೆ ಸತ್ಯವನ್ನು ಅರಿಯುವ ಬಯಕೆ ನಮಗಿದ್ದುದೇ ಆದಲ್ಲಿ ಮೇಲೆ ಸೂಚಿಸಲಾಗಿರುವಂತಹ ಅವರ ಪರಿಶುದ್ಧ ಅಂತರಂಗದ ಭಕ್ತರಿಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಬೇಕು. ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರು ನಮಗೆ ಹೇಳುವ ಪಾಠ ಇದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಚೈತನ್ಯ ಚರಿತಾಮೃತದ ಲೇಖಕರು ಶ್ರೀ ಕೃಷ್ಣರಾಜ ಗವಿರಾಜ ಗೋಸ್ವಾಮಿಯವರು, ನಾವು ಚೈತನ್ಯರ ಬಗ್ಗೆ ಅರ್ಕೋಬೇಕು ಅಂತ ಇದ್ರೆ ಅವರ ಭಕ್ತರು, ಅವ್ರ ಪರಿಶುದ್ಧ ಅಂತರಂಗ ಭಕ್ತರಿಗೆ ಮೊದಲು ನಮಸ್ಕಾರ ಮಾಡಬೇಕು. ಇವಾಗ ನಾವು ಹೇಳ್ತೀವಲ್ವಾ, ಮೊದಲು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಕ್ ಬಂತೆ, ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯ ಅಂತ ಮೊದಲು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ನಮಸ್ಕಾರಗಳನ್ನ ಅರ್ಪಿಸ್ಕೊಳ್ಬೇಕಲ್ವಾ. ಹರೇ ಕೃಷ್ಣ ಆ ಥರ ಮಾಡ್ತೀವಲ್ವಾ. ನಮ್ಮ ಅಂತರಂಗದ ಭಕ್ತರಿಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ನಾವು ಮೊದಲು ಸಮರ್ಪಿಸ್ಕೋಬೇಕು. ಆವಾಗ ನಮಗೆ ಸ್ವಲ್ಪ, ಯಾಕೆಂದ್ರೆ ಈ ತರ ಶುದ್ಧ ಭಕ್ತರ ಹಾದಿಯಲ್ಲೇ ಹೋದ್ರೆ ನಮಗೆ ಸ್ವಲ್ಪ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅವರೆಲ್ಲ ಅಂತರಂಗ ಶುದ್ಧ ಭಕ್ತರು, ಅದ್ವೈತಾಚಾರ್ಯರು, ಪ್ರಭು ನಿತ್ಯಾನಂದರು, ಶ್ರೀನಿವಾಸ ಪಂಡಿತರು, ಗದಾಧರ ಪಂಡಿತರು, ಇವರೆಲ್ಲರಿಗೆ. ಆದ್ದರಿಂದ ಇವರೆಲ್ಲರಿಗೂ ಮೊದಲು ನಾವು ಭಕ್ತಿಪೂರ್ವಕವಾಗಿ ಗೌರವಪೂರ್ವಕ ನಮಸ್ಕಾರಗಳನ್ನು ಮೊದಲು ಸಲ್ಲಿಸ್ಕೋಬೇಕು ಅಂತ ಕವಿರಾಜ ಗೋಸ್ವಾಮಿಯವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 229. ಷಷ್ಠ ಶ್ಲೋಕೇರ ಏಯಿ ಕಹಿಲ ಅಬಸ ಮೂಲ ಶ್ಲೋಕೇರ ಅರ್ಥ ಶುನಕರಿಯೇ ಪ್ರಕಾಶ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಷಷ್ಠ ಶ್ಲೋಕೇರ ಏಯಿ ಕಹಿಲ ಅಬಸ ಮೂಲ ಶ್ಲೋಕೇರ ಅರ್ಥ ಶುನಕರಿಯೇ ಪ್ರಕಾಶ. ಷಷ್ಠ ಶ್ಲೋಕೇರ 6ನೇ ಶ್ಲೋಕದ ಏ ಮೇಲೋಯ್ತು. ಏ ಕಹಿಲ ಹೇಳಿದ್ದಾಗಿದೆ. ಅಭಾಸ ಒಂದು ಸೂಚನೆ. ಮೂಲ ಶ್ಲೋಕದ ಅರ್ಥ ವಿವರವನ್ನು ಶುನ ಈಗ ದಯಮಾಡಿ ಕೇಳಿ ಕರಿಯೇ ಪ್ರಕಾಶ, ನಾನೀಗ ಪ್ರಕಟಪಡಿಸುತ್ತಿದ್ದೇನೆ. ಅನುವಾದ. 6ನೇ ಶ್ಲೋಕವು ಹೇಳುವುದರ ಸೂಚನೆಯನ್ನು ನಾನು ಕೊಟ್ಟಿರುವೆ. ಆ ಮೂಲ ಶ್ಲೋಕಕ್ಕೆ ವಿವರದ ಅರ್ಥವನ್ನು ಈಗ ಪ್ರಕಟಿಸಿ ಹೇಳುತ್ತೇನೆ, ದಯವಿಟ್ಟು ಆಲಿಸಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ ಶ್ಲೋಕದ ಸೂಚನೆಯನ್ನು ಕೊಟ್ಟಿರುವ ಈ ಮೂಲ ಶ್ಲೋಕಕ್ಕೆ ವಿವರಾದ ಅರ್ಥವನ್ನು ಈಗ ದಯವಿಟ್ಟು ಎಲ್ಲರೂ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ತೀರಾ, ಆಡ್ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಧುಮಯಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕಕ್ಕೆ ಏನು ಹೇಳಿಲ್ಲ. ಮೂಲ ಶ್ಲೋಕವನ್ನ ನಾನು ಹೇಳಿದ್ದೇನೆ, ಅಷ್ಟೇ ಹೇಳಿದೆ. ಅದ್ರಲ್ಲಿ ಏನು ಹೇಳಲಿಕ್ಕೆ ಇಲ್ಲ ಅಲ್ವಾ ಮಾತಾಜಿ? ಅಷ್ಟೇ ಅಲ್ವಾ? ಅದ್ರಲ್ಲಿ ಏನು ಇಲ್ಲ. ಸರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಿಂದೆ ಹೇಳ್ತಾ ಇದ್ದಾರೆ ನೋಡಿ ಮಾತಾಜಿ, ಕೇಳಿ ಅಂತ ಹೇಳಿ. ಮುಂದೆ ಹೇಳ್ತಾರಾ? ಮುಂದೆ ಹೇಳುತ್ತೇನೆ, ಆಲಿಸಿ. ಅಂದ್ರೆ ನಾವು ಇದ್ರಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ಶ್ರವಣ ಮುಖ್ಯ ಅಂತ ನಾವು ತುಂಬಾ ತಿಳ್ಕೊಬೇಕು. ಶ್ರವಣ. ದಯವಿಟ್ಟು ಆಲಿಸಿ ಅಂದ್ರೆ ತುಂಬಾ ಕೇಳಿ ನಾವು ಹೇಳೋದನ್ನ ಕೇಳಬೇಕು ಅಂತ ಅದೊಂದು ಪಾಯಿಂಟ್ ನಾವು ತಕೋಬಹುದು. ನಾವು ಕೇಳುದು ಈ ಶ್ರವಣ ಮಾಡೋದು ಬಹಳ ಮುಖ್ಯ ಅಂತ ಪಾಯಿಂಟ್.
ಅದೇ ನನಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಹರೇ ಕೃಷ್ಣ. ಶ್ಲೋಕ 230. ಶ್ರೀರಾಧಾಯ ಪ್ರಣಯ ಮಹಿಮಾ ಕೀದೃಶೋ ವಾನಯೈವ ಸ್ವಾದ್ಯೋ ಯೇನಾಂಬುತ ಮಧುರಿಮಾ ಕೀದೃಶೋ ವಾ ಮದೀಯ ಸೌಖ್ಯಂ ಚಾಸ್ಕಮದ್ ಅನುಭವತಃ ಕೀದೃಶಂ ವೇತಿ ಲೋಭಾತ್ ತದ್ ಭಾವಾಡ್ಯಃ ಸಮಾಜನಿ ಶಚಿಗರ್ಭಸ್ ತಿಂದೌ ಹರೀಂದುಃ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 230. ಶ್ರೀರಾಧಾಯ ಪ್ರಣಯ ಮಹಿಮಾ ಕೀದೃಶೋ ವಾನಯೈವ ಸ್ವಾದ್ಯೋ ಯೇನಾದ್ಭುತ ಮಧುರಿಮಾ ಕೀದೃಶೋ ವಾ ಮದೀಯ ಸೌಖ್ಯಂ ಚಾಸ್ಯ ಮದನುಭವತ ಕೀದೃಶಂ ವೇತಿ ಲೋಭಾತ್ ತದ್ಭಾವಾಡ್ಯ ಸಮಜನಿ ಶಚಿ ಗರ್ಭ ಸಿಂಧೌ ಹರೀಂದುಃ. ಶ್ರೀರಾಧಾಯ ಶ್ರೀಮತಿ ರಾಧಾರಾಣಿಯ ಪ್ರಣಯ ಮಹಿಮಾ ಪ್ರೇಮದ ಹಿರಿಮೆಯು ಕೀದೃಶ ಯಾವ ಬಗೆಯದು ವಾ ಅಥವಾ ಅನಯ ಈಕೆಯಿಂದ ರಾಧೆಯಿಂದ ಏವ ಮಾತ್ರ ಆಸ್ವಾದ್ಯ ಆನಂದಿಸಬೇಕು ಏನ ಆ ಪ್ರೇಮದಿಂದ ಅದ್ಭುತ ಮಧುರಿಮ ಆಶ್ಚರ್ಯಾರ್ಹವಾದ ಸವಿಯು ಕೀದೃಶಃ ಯಾವ ಬಗೆಯ ವಾ ಅಥವಾ ಮದೀಯ ನನ್ನ ಸೌಖ್ಯಂ ಸುಖವು ಚ ಮತ್ತು ಅಸ್ಯಾಹ ಆಕೆಯ ಮತ್ ಅನುಭವತ ನವ ಮನೋಹರತೆಯ ಅರಿವಿನಿಂದ ಕೀದೃಶಂ ಯಾವ ಬಗೆಯ ವಾ ಅಥವಾ ಇತಿ ಹೀಗೆ ಲೋಭಾತ್ ಅಪೇಕ್ಷೆಯಿಂದ ತತ್ ಆಕೆಯ ಭಾವಾಡ್ಯ ಭಾವಪೂರ್ಣವಾಗಿರುವ ಸಮಜನಿ ಹುಟ್ಟಿದನು ಶಚೀಗರ್ಭ ಶಚಿದೇವಿಯ ಗರ್ಭದಲ್ಲಿ ಸಿಂಧೌ ಸಮುದ್ರದಲ್ಲಿ ಹರಿ ಪ್ರಭು ಕೃಷ್ಣನು ಇಂದು ಚಂದ್ರನಂತೆ. ಅನುವಾದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ರಾಧಾರಾಣಿಯ ಪ್ರೇಮದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವ ಅಪೇಕ್ಷೆ ಕೃಷ್ಣನಲ್ಲಿ ಹುಟ್ಟಿತು. ಸ್ವಯಂ ತನ್ನಲ್ಲಿನ ಕೃಷ್ಣನಲ್ಲಿನ ಅದ್ಭುತ ಗುಣಗಳನ್ನು ರಾಧೆಯು ಆಕೆಯ ಪ್ರೇಮದಿಂದ ಆಕೆ ಮಾತ್ರ ಆಸ್ವಾದಿಸುವ ಬಗೆಯನ್ನು ತಿಳಿಯುವ ಆಸೆಯು ಮೊಳೆತಿತು. ತಾನು ರಾಧೆಯಲ್ಲಿರಿಸಿರುವ ಪ್ರೇಮದಿಂದ ಆಕೆ ಉಂಟಾಗುವ ಸುಖ ಯಾವ ಬಗೆಯದು ಎಂದು ತಿಳಿದುಕೊಳ್ಳುವ ಬಯಕೆಯೂ ಮೂಡಿತು. ಈ ಎಲ್ಲ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಲು ಪರಮಪ್ರಭು ಹರಿಯು ರಾಧೆಯ ಭಾವಗಳಿಂದ ಪರಿಪುಷ್ಟನಾಗಿ ಶಚೀದೇವಿಯ ಗರ್ಭದಲ್ಲಿ ಜನ್ಮ ತಾಳಿದನು. ಶರದಿಯಿಂದ ಚಂದ್ರನು ಉದಯಿಸಿದ ಹಾಗೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ಹೇಳ್ತಾ ಇದ್ದಾರೆ, ರಾಧಾರಾಣಿ ಪ್ರೇಮ ಎಷ್ಟು ಅನುಭವಿಸ್ತಾ ಇದ್ದಾರೆ, ಆ ಮಹಿಮೆನ ಅರ್ಥ ಮಾಡ್ಕೊಳ್ಳೋಕೆ ಅಪೇಕ್ಷೆ ಎಷ್ಟು ಕೃಷ್ಣನಿಗೆ ಸಂತೋಷ ಆಗ್ತಾ ಇದೆ, ಅದಕ್ಕಿಂತ ಜಾಸ್ತಿ ರಾಧಾರಾಣಿಗೆ ಸಂತೋಷ ಆಗ್ತಾ ಇದೆ ಅಲ್ವಾ. ಅದು ನೋಡ್ತಾರೆ, ಆ ರಾಧಾರಾಣಿ ಎಷ್ಟು ಸಂತೋಷ ಪಡ್ತಾ ಇದೆ, ಆ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಅಪೇಕ್ಷೆ ಪಡ್ತಾರೆ. ಸ್ವಯಂ ತನ್ನಲ್ಲೇ ಆ ಕೃಷ್ಣನಲ್ಲಿನ ಅದ್ಭುತ ಗುಣಗಳನ್ನು ರಾಧೆಯು ಆಕೆ ಪ್ರೇಮದಿಂದ ಯಾವ ರೀತಿ ಆಸ್ವಾದನೆ ಮಾಡ್ತಾ ಇದ್ದಾಳೆ ರಾಧಾರಾಣಿ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ತಾನೇ ರಾಧೆ ಭಾವದಲ್ಲಿ ಪ್ರೇಮದಿಂದ ಉಂಟಾಗುವ ಆ ಸುಖ ಯಾವ ಬಗೆಯದು ತಿಳ್ಕೋಬೇಕು ಅಂದ್ಬಿಟ್ಟು ರಾಧೆ ಭಾವದಲ್ಲಿ ಅವರಿಗೆ ರಾಧಾರಾಣಿ ಭಾವದಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಹುಟ್ಟೋ ಅಪೇಕ್ಷೆ ಹುಟ್ಟಿತು. ಆ ಅಪೇಕ್ಷೆಯನ್ನು ಪೂರಿಸಿಕೊಳ್ಳಲು ಅವರು ಪರಮಪ್ರಭು ಹರಿಯು ರಾಧೆಯ ಭಾವದಿಂದ ಪರಿಪುಷ್ಟವಾಗಿ ಶಚಿದೇವಿಯ ಗರ್ಭದಲ್ಲಿ ಶರದಿಯಿಂದ ಚಂದ್ರನು ಉದಯಿಸಿದ ಹಾಗೆ ನಮಗೆ ಉದಯಿಸಿದರು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 230. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಜಿ ಜಸ್ಟ್ ಒಂದ್ ಸ್ವಲ್ಪ ಹಂಚ್ಕೋಬೋದಾ ಮಾತಾಜಿ? ಏನ್ ಮಾತಾಜಿ? ಈ ಶ್ಲೋಕ ಕುರಿತಾಗಿ ಹಂಚ್ಕೋಬಹುದಾ ಅಂತ ಹೇಳಿ 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 ಮಾತಾಜಿ. ಏನಿಲ್ಲ ಮಾತಾಜಿ, ಅದೇ ಇದು ಈಗ ಚೈತನ್ಯ ಮಹಾಪ್ರಭುಗಳು ಬಂದಿರೋದಕ್ಕೆ 3 ಆಂತರಿಕ ಅಂದ್ರೆ ಏನು ಗೌಪ್ಯ ಕಾರಣಗಳಿದೆಯಲ್ಲ, ಅದನ್ನೇ ಈ ಶ್ಲೋಕದಲ್ಲಿ ಹೇಳಿರೋದು ಮಾತಾಜಿ. ಈ ಶ್ಲೋಕದಲ್ಲಿ ಅದರ ಕುರಿತಾಗಿ ಹೇಳಿರೋದು 3. ಅದೇ ಪ್ರಣಯ ಮಹಿಮಾ, ಅದ್ಭುತ ಮಧುರಿಮಾ, ಮತ್ತೆ ಸೌಖ್ಯ ಚಾಸ್ಯಂ ಅಂತ ನೋಡಿ 3 ಬರುತ್ತಲ್ಲ. ಸೊ ಈ ಶ್ಲೋಕ ಮೊದಲ 14 ಶ್ಲೋಕಗಳಿದೆಯಲ್ಲ, ತುಂಬಾ ಮುಖ್ಯವಾಗಿರುವಂತ ಶ್ಲೋಕ. ಆ ಶ್ಲೋಕದ ಮೇಲೆ ಬೇರೆ ಎಲ್ಲಾ ಚಾಪ್ಟರ್ಸ್ ಹೇಳ್ತಾ ಹೋಗ್ತಾ ಇರೋದು ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಸೊ ಇವಾಗ ಈ ಅಧ್ಯಾಯದಲ್ಲಿ ಈ 6ನೇ ಒಂದು ಶ್ಲೋಕವನ್ನ ಅವರು ವಿವರವಾಗಿ ಹೇಳಿದ್ದಾರೆ. ಅದ್ರಲ್ಲಿ ಈ 3 ಪದ ಬಂದು ನಾವು ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಯಾಕೆ ಈ ಭೌತಿಕ ಪ್ರಪಂಚಕ್ಕೆ ಬಂದ್ರು, ಅವರು ಆ ಆಂತರಿಕ ಕಾರಣಗಳು ಗೊತ್ತಾಗುತ್ತೆ ಮಾತಾಜಿ. ಹೇಳಿ ಮಾತಾಜಿ ಇನ್ನೊಂದ್ಸರಿ ಅದು 3 ಕಾರಣ. ಮಾತಾಜಿ ಇಲ್ಲಿದೆ ನೋಡಿ, ನೀವ್ ಹೇಳಿದ್ರಿ, ಬಟ್ ಅದನ್ನ ಪ್ರಣಯ ಮಹಿಮಾ,
ಅದ್ಭುತ ಮಧುರಿಮ ಸೌಖ್ಯ ಚಾಸ್ಯ. ಆ ಮೂರು ಕಾಣಿಸ್ತಾ ಇದೆ ನೋಡಿ ಮಾತಾಡಿ. 3 ಲೈನಲ್ಲಿ 3 ಇದೆ ನೋಡಿ. ಕರೆಕ್ಟ್ ಪ್ರಣಯ ಇನ್ನೊಮ್ಮೆ ಓದಿ ಮಾತಾಜಿ, ಅದು ಅವ್ರಿಗೆಲ್ಲರಿಗೂ ಅದು ಗೊತ್ತಾಗ್ಲಿ. ಹೌದೌದು. ಈ ಶ್ಲೋಕದಿಂದನೇ ಅದು ತಗೊಂಡು ಹೌದು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಶ್ರೀಕೃಷ್ಣನು ತಾನೇ ಆಸ್ವಾದಿಸುವ ತನ್ನದೇ ಮಾಧುರ್ಯವನ್ನು ರಾಧಾರಾಣಿಯ ಭಾವದಿಂದ ನೋಡಲು ಚೈತನ್ಯ ಮಹಾಪ್ರಭುವಾಗಿ ಬಂದರು. ಆಂತರಿಕ ಕಾರಣ ಅಂದರೆ ರಾಧಾರಾಣಿಯ ಪ್ರೇಮದ ಮಹಿಮೆಯನ್ನು ಹೊಂದಿರುವ ಪ್ರೇಮದ ಆಳ ಮತ್ತು ಅದರ ವೈಶಿಷ್ಟ್ಯ ಎಂಥದ್ದು ಎಂದು ತಿಳಿಯಲು ಕೃಷ್ಣನಿಗೆ ಆಸೆ ಆಯಿತು. ತನ್ನದೇ ಆದ ಮಾಧುರ್ಯವನ್ನು ಆಸ್ವಾದಿಸುವುದು ಕೃಷ್ಣ ತನ್ನದೇ ಆದ ಮಾಧುರ್ಯವನ್ನು ಆಸ್ವಾದಿಸೋಕ್ಕೋಸ್ಕರ. ಕೃಷ್ಣ ಅತ್ಯಂತ ಸುಂದರ ಮೃದು ಸ್ವಭಾವದವನು. ಆದರೆ ಈ ಸೌಂದರ್ಯ ನೋಡಿದಾಗ ರಾಧಾರಾಣಿಗೆ ಸಿಗುವ ಆನಂದ ಎಂತಹದ್ದು ಎಂದು ಕೃಷ್ಣನಿಗೆ ಕುತೂಹಲವಿತ್ತು. ತನ್ನದೇ ಮಾಧುರ್ಯ ಸ್ವತಃ ಆಸ್ವಾದಿಸಲು ನಾವು ಭಕ್ತರ ಭಾವವನ್ನು ಸ್ವೀಕಾರ ಮಾಡಬೇಕು. ರಾಧಾರಾಣಿ ತನ್ನನ್ನು ಪ್ರೀತಿಸಿದಾಗ ಅನುಭವಿಸುವ ಸುಖವನ್ನು ಪಡೆಯುವುದು ರಾಧಾರಾಣಿಯ ಸಂತೋಷ ಕೃಷ್ಣನು ಅವಳನ್ನು ಪ್ರೀತಿಸುವಾಗ ಪಡೆಯುವ ಆನಂದಕ್ಕಿಂತಲೂ ಹೆಚ್ಚಿನದಾಗಿರುತ್ತದೆ. ಆ ವಿಶಿಷ್ಟ ಭಾವದಲ್ಲಿ ಆನಂದವನ್ನು ಅನುಭವಿಸಲು ಶ್ರೀಕೃಷ್ಣ ರಾಧಾರಾಣಿಯ ಭಾವದಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಅವತರಿಸಿದ್ದಾರೆ ಅಂತ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಪ್ರಣಯ ಮಹಿಮಾ ಇಲ್ಲಿದೆ ನೋಡಿ ಮಾತಾಜಿ. ಪ್ರಣಯ ಮಹಿಮಾ ಸಾಧ್ಯ ಅನುಭವ. ಮತ್ತೊಂದು ಅದ್ಭುತ ಮಧುರಿಮ ಇಲ್ಲಿ ನೋಡಿ. ಅದ್ಭುತ ಮಧುರಿಮ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು 3 ಆಂತರಿಕ ಕಾರಣಗಳಾಗಿರುತ್ತೆ. ಇದು ಪ್ರಣಯ ಮಹಿಮಾ, ಅದ್ಭುತ ಮಧುರಿಮ, ಸೌಖ್ಯ ಚಾಸ್ಯ. ಹರೇ ಕೃಷ್ಣ. ಒಳ್ಳೇದಾಯ್ತು ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 231. ಯೇ ಸಭಾ ಸಿದ್ಧಾಂತ ಗೂಢ ಕಹಿತೇನ ಕಹಿಲೆ ಅಂತ ನಾಹಿ ಪಾಯ. ಹರೇ ಕೃಷ್ಣ. ಕಾಮಾಕ್ಷಿ ಕಿಣಿ ಮಾತಾಜಿ ಓದಿ. ಕಾಮಾಕ್ಷಿ ಕಿಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದಿನಿ ಮಾತಾಜಿ ಓದಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ಸೆಕೆಂಡ್ ಮಾತಾಜಿ. ಶ್ಲೋಕ 231. ये सब सिद्धान गूढ़ कहितेन याया ना कहिले कहा इहर अंत नहीं पाया. ये ಈ ಸಭಾ ಎಲ್ಲ ಸಿದ್ಧಾಂತ ನಿರ್ಣಯಗಳು ಗೂಢ ಅತ್ಯಂತ ರಹಸ್ಯವಾದವುಗಳು ಕಹಿತೆ ಹೇಳಲು ನಾ ಅಲ್ಲ ಯಾ ಅರ್ಹವಾದವುಗಳು ನಾ ಅಲ್ಲ ಕಹಿಲೆ ಮಾತನಾಡುವುದು ಕೇಹ ಯಾರೋ ಒಬ್ಬರು ಇಹಾರ ಅರ್ಹ ಅಂತ ಕೊನೆ ನಾಹಿ ಅಲ್ಲ ಪಾಯ ಪಡೆಯುತ್ತಾನೆ. ಅನುವಾದ: ಈ ಎಲ್ಲಾ ನಿರ್ಣಯಗಳು ಬಹಿರಂಗವಾಗಿ ಹೇಳಲು ಅರ್ಹವಾದವುಗಳಲ್ಲ. ಅವುಗಳನ್ನು ಬಹಿರಂಗಪಡಿಸಲಿಲ್ಲವೋ ಯಾರೂ ಅವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಎಲ್ಲಾ ನಿರ್ಣಯಗಳು ಬಹಿರಂಗವಾಗಿ ಹೇಳಲು ಅರ್ಹವಾದವುಗಳಲ್ಲ. ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಅನುಭವಿಸಿದ್ರೆ ನಮಗೆ ಗೊತ್ತಾಗೋದು ಆ ಪ್ರೇಮದ ಇದು. ರಾಧಾರಾಣಿ ಎಷ್ಟು ಪ್ರೇಮ ಆನಂದ ಅನುಭವಿಸಿದ್ರು ಅನ್ನೋದನ್ನ ತಿಳ್ಕೊಳಕ್ಕೆ ಕೃಷ್ಣ ರಾಧಾರಾಣಿ ಭಾವದಲ್ಲಿ ಬಂದು ಚೈತನ್ಯ ಮಹಾಪ್ರಭುವಾಗಿ ಅವತರಿಸಿ ನಮಗೆ ಈ ಕಲಿಯುಗದ ಧರ್ಮಕ್ಕೆ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟು ನಮಗೆಲ್ಲ ಎಷ್ಟು ಕರುಣೆ ತೋರಿಸಿದ್ದಾರೆ ಅಂತ. ಇದು ಎಲ್ಲ ನಿರ್ಣಯ ತಿಳ್ಕೊಬೇಕು ಅಂದ್ರೆ ನಾವು ಬಹಿರಂಗವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕು. ಆ ಭಾವದಲ್ಲಿ ಇದ್ರೇನೆ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 232. ಅತಯೇವ ಕಹಿ ಕಿಚ್ಚ ಕರಿ ಇಂಜ ನಿಗೂಢ ಬಜಿಬೆ ರಸಿಕ ಭಕ್ತ ನಾ ಬಜಿಬೆ ಮೂಢ. ಹರೇ ಕೃಷ್ಣ. ಮಾತಾಜಿ, ಕಾಮಾಕ್ಷಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ರಾಜು ಕಂಬಟ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಾಮಾಕ್ಷಿ ಮಾತಾಜಿ ಓದಿ ಮಾತಾಜಿ. ಅತ ಏವ ಕಹಿ ಕಿಚು ಕರಿ ಜಾನಿ ನಿಗೂಢ ಬಜಿಬೆ ರಸಿಕ ಭಕ್ತ ನ ಬಜಿಬೆ ಮೂಢ. ಅನುವಾದ, ಪದಗಳ ಅರ್ಥ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ.
ಅತಏವ ಆದ್ದರಿಂದ ಕಹಿ ಹೇಳುತ್ತೇನೆ, ಕಿಚು ಯಾವುದೋ ಒಂದು, ಖರೀಜ ಸಂಕ್ಷೇಪಿಸುವುದು, ನಿಗೂಢ ಸಾರ, ಭಜಿಬೆ ಅರ್ಥ ಮಾಡಿಕೊಳ್ಳಬಲ್ಲರು, ರಸಿಕ ರಸದ ಗುಣವನ್ನು ಬಲ್ಲವನು, ಭಕ್ತ ಜನರು, ನ ಇಲ್ಲ ಭಜಿಬೆ ಅರ್ಥ ಮಾಡಿಕೊಳ್ಳಬಲ್ಲರು, ಮೂಢ ಅವಿವೇಕಿಗಳು ಅನುವಾದ. ಆದ್ದರಿಂದ ನಾನು ಅವುಗಳ ಸಾರವನ್ನಷ್ಟೇ ಇಲ್ಲಿ ಪ್ರಸ್ತಾಪಿಸುತ್ತೇನೆ. ಇವನ್ನು ದೈವ ಪ್ರೇಮಿ ಭಕ್ತರು ಅರ್ಥ ಮಾಡಿಕೊಳ್ಳಬಲ್ಲರು, ಮೂರ್ಖರು ಅರಿಯಲಾರರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅದರಿಂದ ಸಾರವನ್ನಷ್ಟೇ ಅದರ ಅದರ ಏನು ಹೇಳ್ತಾ ಇದ್ದಾರೆ, ಇದನ್ನ ದೈವ ಪ್ರೇಮಿ ಭಕ್ತರು ಅಂದ್ರೆ ಅಷ್ಟು ಆಳಕ್ಕಿಳಿದು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳಕ್ ಆಗುತ್ತೋ ಅವ್ರಿಗೆ ಅರ್ಥ ಆಗುತ್ತೆ. ಎಲ್ಲರಿಗೂ ಅದು ಮೂರ್ಖರಿಗೆ ಅರ್ಥ ಆಗಲ್ಲ. ಅಂದ್ರೆ ಆ ಭಾವ ಅಷ್ಟಕ್ಕೆ ಆ ಪ್ರೇಮನ ಅರ್ಥ ಮಾಡ್ಕೊಳ್ಳೋ ಪ್ಲಾಟ್ಫಾರ್ಮ್ ನಮ್ಗೆ ಇದ್ರೆ ಅದು ಅರ್ಥ ಆಗುತ್ತೆ, ಇಲ್ಲದೆ ಹೋದ್ರೆ ಅರ್ಥ ಆಗೋದು ತುಂಬಾ ಕಷ್ಟ ಆಗುತ್ತೆ ಅಂತ. ಅಲೌಕಿಕವಾದ ಪ್ರೇಮವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಈ ಪ್ಲಾಟ್ಫಾರ್ಮ್ ನಾವು ಏರ್ಬೇಕು, ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 233. ಹೃದಯದರಯೇ ಚೈತನ್ಯ ನಿತ್ಯಾನಂದ ಯೇ ಸಬ ಸಿದ್ಧಾಂತೆ ಸೇಯಿ ಪಾಯಿ ಬೇ ಆನಂದ. ಹರೇ ಕೃಷ್ಣ. ರಾಜು ಕಂಬಟ್ ಪ್ರಭುಜಿ ಓದಿ. ರಾಜು ಪ್ರಭುಜಿ ಓದ್ತೀನಿ ಮತ್ತೆ. ಹರೇ ಕೃಷ್ಣ. ಶ್ಲೋಕ 233. ಹೃದಯ ಧರ್ಯ ಏ ಚೈತನ್ಯ ನಿತ್ಯಾನಂದ ಏ ಸಬ ಸಿದ್ಧಾಂತೆ ಸೇಯಿ ಪಾಯಿ ಬೇ ಆನಂದ. ಹೃದಯದಲ್ಲಿ ಧರೆಯೇ ಸೆರೆ ಹಿಡಿದಿಟ್ಟುಕೊಂಡವರು ಯಾರು? ಅವರು ಚೈತನ್ಯ ಶ್ರೀ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಮತ್ತು ನಿತ್ಯಾನಂದ ಪ್ರಭುಗಳು, ಏ ಸಬ್ ಈ ಎಲ್ಲರೂ, ಸಿದ್ಧಾಂತೆ ಲೋಕೋತ್ತರ ನಿರ್ಣಯಗಳಿಂದ, ಸೇಯಿ ಆ ವ್ಯಕ್ತಿಯು, ಪಾಯಿ ಬೆ ಪಡೆಯುತ್ತಾನೆ, ಆನಂದ ಪರಮ ಸಂತೋಷ. ಅನುವಾದ. ಪ್ರಭುಪಾದ ಅವರಿಂದ ಪ್ರಭುಪಾದ ಅವರಿಗೆ ಜಯವಾಗಲಿ. ಭಗವಾನ್ ಚೈತನ್ಯ ಮಹಾಪ್ರಭು ಹಾಗೂ ಭಗವಾನ್ ನಿತ್ಯಾನಂದರಿಗೆ ತನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಿರುವ ಯಾವುದೇ ವ್ಯಕ್ತಿಯು ಈ ಲೋಕೋತ್ತರ ಸಿದ್ಧಾಂತಗಳನ್ನು ಕೇಳಿ ಆನಂದ ಪರವಶನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಅದೇ ಇವಾಗ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಚೈತನ್ಯ ಮಹಾಪ್ರಭು ಅಂದ್ರೆ ಸಂತ ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಇವಾಗ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳುವಾಗ ಭಗವಂತನೇ ದೇವೋತ್ತಮ ಪರಮ ಪುರುಷ ಅಂತ ಆ ನಂಬಿಕೆ ಮೇಲೆ ಇಟ್ಕೊಂಡಾಗ್ತಾನೆ ಅರ್ಥ ಆಗುತ್ತೆ. ಆ ತರ ನಾವು ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದರಲ್ಲಿ ಅವರಿಗೆ ಹೃದಯದಲ್ಲಿ ಗೌರವ ಸ್ಥಾನ ಕೊಟ್ಟು ಆ ವ್ಯಕ್ತಿತ್ವ ತಿಳ್ಕೊಂಡು ಅದಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅಷ್ಟು ನಮಗೆ ಅವರು ಹೇಳೋ ಸಿದ್ಧಾಂತಗಳ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ, ನಮ್ಗೆ ಆನಂದವಾಗುತ್ತೆ. ಆ ಪ್ಲಾಟ್ಫಾರ್ಮ್ಗೆ ನಾವು ಬರಬೇಕು, ಆವಾಗ ಸಿಂಕ್ರೊನೈಸ್ ಆಗುತ್ತೆ ಅಂತ ಎರಡುವೆ. ಇಲ್ಲ ಹೋದ್ರೆ ನಮಗೆ ಲೌಕಿಕದಲ್ಲೇ ಇದ್ರೆ ಇದು ಅರ್ಥ ಆಗೋದಿಲ್ಲ. ಹರೇ ಕೃಷ್ಣ. ಶ್ಲೋಕ 234. ಈ ಸಭಾ ಸಿದ್ಧಾಂತ ಹಯ ಆಮ್ರೇರ ಪಲ್ಲವ ಭಕ್ತಗಣ ಕೋಕಿಲೇರ ಸರ್ವದಾ ವಲ್ಲಭ. ಹರೇ ಕೃಷ್ಣ. ವರದಾ ಹೆಗ್ಡೆ ಮಾತಾಜಿ ಓದಿ. ವರದಾ ಹೆಗ್ಡೆ ಮಾತಾಜಿ. ವರದಾ ಹೆಗ್ಡೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಏ ಸಬ ಸಿದ್ಧಾಂತ ಹಾಯ ಆಮ್ರೇರ ಪಲ್ಲವ ಭಕ್ತಗಣ ಕೋಕಿಲೇರ ಸರ್ವದಾ ವಲ್ಲಭ. ಈ ಸಬ ಎಲ್ಲ ಸಿದ್ಧಾಂತ ಲೋಕೋತ್ತರ ನಿರ್ಣಯಗಳು, ಹಯ ಆಗಿವೆ ಆಮ್ರೇರ ಮಾವಿನ ಪಲ್ಲವ ಚಿಗುರುಗಳು, ಭಕ್ತಿಗಣ ಭಕ್ತರು, ಕೋಕಿಲೇರ ಕೋಗಿಲೆಗಳಂತಿರುವ ಜನರಿಗೆ, ಸರ್ವದಾ ಯಾವಾಗಲೂ, ವಲ್ಲಭ ಸಂತೋಷದಾಯಕವಾಗಿರುವ. ಅನುವಾದ. ಈ ಎಲ್ಲ ಸಿದ್ಧಾಂತಗಳು ಹೊಸದಾಗಿ ಚಿಗುರಿದ ಮಾವಿನ ತಳಿರುಗಳಂತೆ. ಇದು ಭಕ್ತರಿಗೆ ಸದಾ ಹರ್ಷದಾಯಕವೇ ಆಗಿರುತ್ತವೆಯಾಗಿ ಭಕ್ತರು ಕೋಗಲಿಯನ್ನು ಹೊಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಎಲ್ಲ ಸಿದ್ಧಾಂತನು ಮಾವಿನ ಚಿಗುರಿಗೆ ಹೋಲಿಸಿದ್ದಾರೆ. ಇಲ್ಲಿ ಭಕ್ತರಿಗೆ ಸದಾ ಅಂದ್ರೆ ಭಕ್ತರನ್ನ ಕೋಗಿಲೆಗೆ ಮಾವಿನ ಚಿಗುರು ಬಂತಂದ್ರೆ ವಸಂತ ಕಾಲ ಇವಾಗಲ್ವಾ, ಚಿಗುರು ಬಂದಿರುತ್ತೆ. ಕೋಗಿಲೆಗಳೆಲ್ಲ ತುಂಬಾ ಸಂತೋಷವಾಗಿ ಆ ಚಿಗುರು ನೋಡಿ ಕೂಗ್ತಾ ಇರ್ತವೆ. ಆ ಥರ ನಮ್ಮ ಭಕ್ತರು ಎಲ್ಲ ನಾವಲ್ಲ ಭಕ್ತರು, ನಾವಿನ್ನೂ ಇಲ್ಲ. ಯಾರು ಭಕ್ತರು ಅವರ ಕೋಗಿಲೆಗಳು ಅಂತ ಹೋಲಿಸಿದ್ದಾರೆ. ಅವರಿಗೆ ಅದು ಹೃದಯ ಯಾರು ಅರ್ಥ ಮಾಡ್ಕೊಳ್ತಾರೋ ಅಂದ್ರೆ ಆ ಮಟ್ಟಕ್ಕಿಳಿದು ಅರ್ಥ ಮಾಡ್ಕೊಳ್ಳೋರಿಗೆ ಅದು ಭಕ್ತರಿಗೆ ತುಂಬಾ ಸಂತೋಷ ಕೊಡುತ್ತೆ, ಆತ್ಮಕ್ಕೆ ಸಂತೋಷ ಕೊಡುತ್ತೆ ಅಂದ್ಬಿಟ್ಟು ಭಕ್ತರನ್ನ ಕೋಗಿಲೆಗೆ ಸೇರಿಸಿದ್ದಾರೆ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ.
ಶ್ಲೋಕ 235 ಇದೊಂದು ಓದೋಣ ಅಲ್ವಾ ಮಾತಾಜಿ? ಹಾ ಮಾತಾಜಿ. ಶ್ಲೋಕ 235. ಅಭಕ್ತ ಉಷ್ಟೇರ ಇತೇನ ಹಯ ಪ್ರವೇಶ ತಬೆ ಚಿತ್ತೆ ಹಯ ಮೂರ ಆನಂದ ವಿಶೇಷ. ಹರೇ ಕೃಷ್ಣ. ಯಶೋಧ ಮಾತಾಜಿ ಓದಿ. ಯಶೋಧ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಶೋಧ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. 235. ಅಭಕ್ತ ಉಷ್ಟೇರ ಇತೇನ ಆಯ ಪ್ರವೇಶ ತಬೆ ಆಯ ಮೋರ ಆನಂದ ವಿಶೇಷ. ಅಭಕ್ತ ಭಕ್ತನಲ್ಲದವನು, ಉಷ್ಟ್ರೇರ ಒಂಟೆ, ಇತ್ತೆ ಇದರಲ್ಲಿ, ನ ಆಗುವುದಿಲ್ಲ, ಅಯ ಇದೆ, ಪ್ರವೇಶ ಒಳ ಹೋಗುವಿಕೆ, ತಬೆ ಆಗ, ಚಿಂತೆ ನನ್ನ ಮನಸ್ಸಿನಲ್ಲಿ, ಅಯ ಇದೆ, ಮೋರ ನನ್ನ, ಆನಂದ ವಿಶೇಷವಾದ ಹರ್ಷ. ಅನುವಾದ: ಒಂಟೆಯಂತಹ ಭಕ್ತರಲ್ಲದ ಜನ ಇಂತಹ ವಿಷಯಗಳಲ್ಲಿ ಪ್ರವೇಶ ಮಾಡಲಾರರು. ಈ ಕಾರಣ ನನ್ನ ಹೃದಯದಲ್ಲಿ ವಿಶೇಷ ಸಂತೋಷವು ನೆಲೆಸಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ ಅಂದ್ರೆ ಇಲ್ಲಿ ಭಕ್ತರಲ್ಲದೆ ಅಂದ್ರೆ ಒಂಟೆ ಹೋಲಿಸಿದ್ದಾರೆ. ಈ ಒಂಟೆ ಏನ್ ಮಾಡುತ್ತೆ ಹೊರಗಡಲ್ಲಿ? ಅದು ಮುಳ್ಳಿಂದು ಇದನ್ನ ತಿಂತಾ ಇರುತ್ತೆ ಅಲ್ವಾ ಹರೇ ಕೃಷ್ಣ? ಅದಕ್ಕೆ ಬಾಯಲ್ಲಿ ರಕ್ತ ಬರ್ತಾ ಇರುತ್ತೆ, ಆದ್ರೂ ಅದನ್ನೇ ಸೌಕೊಂಡು ತಿನ್ನುತ್ತೆ. ಆ ಥರ ನಾವು ಈ ಪ್ರಪಂಚದಲ್ಲಿ ಎಲ್ಲ ಕೃಷ್ಣ ಭಗವದ್ಗೀತೆ ಓದಿ ಇದೆಲ್ಲ ತಿಳ್ಕೊಳ್ಳಿ. ಭಗವಂತ ಹೇಳ್ತಾರಲ್ವಾ, ನೀವು ಯಾವುದೇ ಕರ್ಮ ಫಲವನ್ನು ಅಪೇಕ್ಷಿಸದೆ ಕರ್ಮ ಮಾಡು, ಕರ್ಮ ಅಂಟೋದಿಲ್ಲ ಅಂತೆಲ್ಲ ಹೇಳಿದ್ರು ನಾವು ಭಗವಂತನಿಗೆ ಅರ್ಪಿಸ್ದೆ ನಾವೇ ಭೋಗ್ತಾರರು. ನಾವು ಭಗವಂತ ಭೋಗ್ತಾರ, ನಾವೆಲ್ಲ ಅವನಿಗೆ ಭೋಗದ ವಸ್ತುಗಳು ಅಂತ ತಿಳ್ಕೊಳ್ಳಲ್ಲ. ಒಡೆತನದ ಭಾವದಿಂದ ನಾವು ಇದು ಮಾಡ್ತೀವಲ್ವಾ, ಆದ್ರಿಂದ ನಾವು ಏನ್ ಮಾಡ್ತೀವಿ? ಕರ್ಮಕ್ಕೆ ಅಂಟ್ಕೊಂಡು ಈ ಒಂಟೆ ಯಾವ ತರ ಮುಳ್ಳಿನ ಹಣ್ಣು ತಿಂತಾ ಇರುತ್ತೆ, ಅದು ಬಾಯಿಂದ ರಕ್ತ ಸುರಿತಾ ಇರುತ್ತೆ, ಅದು ಗೊತ್ತಾಗಲ್ಲ, ಅದನ್ನೇ ಸಂತೋಷ ಪಟ್ಕೊಂಡು ತಿನ್ನುತ್ತೆ. ಆ ಥರ ನಾವು ಕರ್ಮಕ್ಕೆ ಅಂಟಿಕೊಂಡು ನಾವು ಈ ಭೌತಿಕಕ್ಕೆ ಅಂಟಿಕೊಂಡು ಇದು ಮಾಡ್ತಾ ಇದೀವಿ. ಆ ಥರ ಇರಬಾರ್ದು. ನಾವು ಭಕ್ತರಾಗಬೇಕು. ಭಕ್ತರಲ್ಲದೆ ಇರೋರಿಗೆ ಈ ವಿಷಯದಲ್ಲಿ ಪ್ರವೇಶ ಇಲ್ಲ ಅಂದ್ರೆ ಅವರಿಗೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಲ್ವಾ ಹರೇ ಕೃಷ್ಣ? ಹೃದಯದಲ್ಲಿ ಮೊದಲು ಭಕ್ತಿ ಇರಬೇಕು, ಆವಾಗ ಇದೆಲ್ಲ ನಾವು ಸಂತೋಷ ಪಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇನ್ನೊಂದು ಶ್ಲೋಕ ಮಾತಾಜಿ. ಹರೇ ಕೃಷ್ಣ. ಒಂದು ಶ್ಲೋಕ. ಶ್ಲೋಕ 236. ಅಂದ್ರೆ ನಾವು ಮೊದಲು ಭಕ್ತಿ ಬರೆಸ್ಕೋಬೇಕು. ಶುದ್ಧ ಭಕ್ತಿ ಸೇವೆಯಿಂದ ಮಾಡಿದ್ರೆ ನಮಗೆ ಇದೆಲ್ಲ ಅರ್ಥ ಆಗುತ್ತೆ, ಹೃದಯದಲ್ಲಿ ನಮಗೆ ಸಂತೋಷ ನಿಲ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಒಂಟೆ ಹೋಲಿಸಿದ್ದಾರೆ ಆ ಭಕ್ತರನ್ನು. ಶ್ಲೋಕ 236. ಏಲಾಗಿ ಕಹಿತೆ ಭಯ ಸೇಯದಿ ನ ಜಾನೆ ಇಹವ ಈ ಕಿಬಾ ಸುಖ ಆಚೆ ತ್ರಿಭುವನೇ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏಲಾಗಿ ಕಹಿತೆ ಭಯ ಸೇಯದಿ ತಾ ಜಾನೆ ಇಹವ ಈಕಿಬ ಸುಖ ಆಚೆ ತ್ರಿಭುವನೆ. ಏಲಾಗಿ ಯಾವುದರ ವಿಚಾರವಾಗಿ, ಕಹಿತೆ ಭಯ ಮಾತನಾಡಲು ಹೆದರಿಕೆ, ಸೇ ಯದಿ ನಾ ಜಾನೆ ಅವರಿಗೆ ಗೊತ್ತಿಲ್ಲದ ಪಕ್ಷದಲ್ಲಿ, ಇಹ ವಾಯಿ ಇದರ ಹೊರತು, ಕಿಬ ಏನು, ಸುಖ ನಲಿವು ಅದೇ ಇದೆ, ತ್ರಿಭುವನೆ ಮೂರು ಲೋಕಗಳಲ್ಲಿ. ಅವರ ಭಯದಿಂದಾಗಿ ನಾನು ಮಾತನಾಡಲು ಇಷ್ಟಪಡುವುದಿಲ್ಲ. ಆದರೆ ಅವರು ಇದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಇದಕ್ಕಿಂತ ಹೆಚ್ಚಿನ ಹರ್ಷದ ವಿಷಯ ಮೂರು ಲೋಕಗಳಲ್ಲಿ ಬೇರೆ ಯಾವುದಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಕ್ತರಾದರೂ ಇದನ್ನ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಭಕ್ತರು ಮಾತ್ರ ಅರ್ಥ ಆಗುತ್ತೆ. ಅವ್ರು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಈ ಭಗವಂತ ಕೃಷ್ಣ ಪ್ರೇಮ ಹಂಚಬೇಕು ಅಂತಾನೆ ಅವ್ರು ಬಂದಿರೋದು. ಅದರಿಂದ ಅವರಿಗೆ ಇದು ತಿಳಿದ್ರೆ ಅಷ್ಟೇ ನನ್ನ ಸಂತೋಷ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದಕ್ಕಿಂತ ಹೆಚ್ಚಿನ ಹರ್ಷದ ವಿಷಯ ಮೂರು ಲೋಕದಲ್ಲಿ ಯಾವುದೂ ಇಲ್ಲ. ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡು ನಾವು ಆ ಪ್ರೇಮವನ್ನ, ಭಗವಂತನ ಪ್ರೇಮವನ್ನ ಆಸ್ವಾದಿಸೋಣ ಅಂತ ಹರೇ ಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ, ಶ್ರೀ ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀ ಚೈತನ್ಯ ಮಹಾಪ್ರಭು ಕಿ ಶ್ರೀ ಶ್ರೀಲ ಗೌರಿಂತಾಯ್ ಕಿ ಜೈ. ಎಲ್ಲ ಭಕ್ತವೃಂದರಿಗೂ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ಅಷ್ಟೊಂದು ಅನುಭವ ಕಡಿಮೆ ಇದೆ. ನಾನು ಏನಾದ್ರು ತಪ್ಪಿದ್ರೆ ದಯವಿಟ್ಟು ಎಲ್ಲರೂ ನನ್ನ ಕ್ಷಮಾಪಣೆ ಕೇಳ್ತೀನಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ.
ನನಗೆ ತಿಳಿದಷ್ಟು ಹೇಳಿದ್ದೀನಿ. ಪ್ರವೀಣ ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ, ಶೇರ್ ಎಲ್ಲ ಮಾಡಿದ್ದೀರಾ. ತುಂಬಾ ಎಲ್ಲರಿಗೂ ರೀನಾ ಮಾತಾಜಿ ಮಾತಾಜಿ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಮಾತಾಜಿ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಾಕಿ ಉಳಿದವರು ನಾಳೆ ಓದಿ. ನಾಳೆ ಓದಿ. ಹರೇ ಕೃಷ್ಣ. ರೇಖಾ ಬಂಗೇರ ಮಾತಾಜಿ ಅವರಿಂದ ನಾಳೆ ಓದಿ. ನಾಳೆ ಓದಿ. ಎಂಡ್ ಮಾಡ್ಲಾ ಮಾತಾಜಿ? ಹರೇ ಕೃಷ್ಣ. ಎಂಡ್ ಮಾಡಿ. ವಂಚಾಕಲ್ಪತರುಭ್ಯಶ್ಚ ಹೇಳ್ದೆ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ಕುಟುಂಬಕ್ಕೆ ಶ್ರೀಲ ಪ್ರಭುಪಾದ್ಗೆ ಎಲ್ಲರಿಗೂ ಜಯವಾಗಲಿ. ಶುಭ ಎಲ್ಲ ಭಕ್ತವೃಂದರಿಗೂ ಶುಭವಾಗಲಿ. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ.